40,000 ಹೆರಿಗೆಯು ಒಂದು 20,000ಕ್ಕೆ ಕುಟುಂಬ ಯೋಜನೆಯೂ ಮಾಡಿದ್ದೇನೆ. ಗೌರ್ಮೆಂಟಿಗೆ ಆಸ್ಪತ್ರೆ ಇಳಿಸಿದ ಕೂಡಲೇ ತಂದೆ ಬಂದು ಡಾಕ್ಟರ್ ಕಾಲಿಗೆ ಅಡ್ಡ ಬೀಳುದು, ಹೊರ ಬದುಕಾಲೆ ಡಾಕ್ಟ್ರೇ. ಈಗ ಹಾಗೆಲ್ಲ, ಮಗು ಹೋದರೆ ಬಿಡುವುದಿಲ್ಲ, ತಾಯಿ ಹೋದರೆ ಮತ್ತೆ ಎಂತೂ ಬಿಡುವುದಿಲ್ಲ. ಈ ಹೆರಿಗೆ ವಿಷಯದಲ್ಲಿ ಎಷ್ಟು ಮುಂದುವರೆದಿದೆ ಆ ದೇಶದಲ್ಲಿ ಅಳತೆಗಳು ಮಾಡೋದು, ಮೆಟರ್ನಲ್ ಡೆತ್ ಮತ್ತು ಫೀಟಲ್ ಡೆತ್. ವೈದ್ಯನಾರಾಯಣ ಹರಿಗೆ ಅರ್ಥ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ಮೊದಲ ಥರದ ಅರ್ಥ ಇಲ್ಲ ಈಗ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಇವತ್ತು ವಿಶ್ವ ವೈದ್ಯರ ದಿನ. ವೈದ್ಯರು ಅಂತ ಹೇಳಿದರೆ ಅವರ ಪಾತ್ರ ಅದೆಷ್ಟು ಮೌಲ್ಯಯುತವಾದದ್ದು, ಅದೆಷ್ಟು ಪ್ರಾಮುಖ್ಯವಾದದ್ದು ಎಲ್ಲವನ್ನೂ ಕೂಡ ನಾವು ಅರಿತುಕೊಂಡಿದ್ದೇವೆ. ಬಹುಶಃ ಈ ಕೋವಿಡ್ ಎನ್ನುವಂಥ ಮಹಾಮಾರಿಯ ಕಾಲಘಟ್ಟದಲ್ಲಿ ತಮ್ಮ ಜೀವವನ್ನು ಒತ್ತೆಯಾಗಿಟ್ಟು ನಮ್ಮೆಲ್ಲರ ಹಿತವನ್ನು ಕಾಯುವಂತಹ ನೆಲೆಯಲ್ಲಿ ಕೆಲಸವನ್ನು ಮಾಡಿದಂತಹ ವೈದ್ಯ ಸಮೂಹದ ಕೆಲಸವನ್ನು ನಾವೆಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಅಂತಹ ಒಂದು ವಿಶೇಷವಾದ ವೈದ್ಯ ಸಮೂಹದ ಒಂದು ಅನನ್ಯವಾದ ಸೇವೆಯನ್ನು ಗುರುತಿಸಿ ಅವರನ್ನು ಒಂದು ದಿನ ವಿಶೇಷವಾಗಿ ಸ್ಮರಿಸಿಕೊಳ್ಳುವಂತಹ ದಿನ ವಿಶ್ವ ವೈದ್ಯರ ದಿನ. ಸೊ ಇವತ್ತು ಜುಲೈ 1 ಎಲ್ಲೆಡೆ ಈ ಒಂದು ವಿಶ್ವ ವೈದ್ಯರ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ನಮ್ಮೆಲ್ಲರ ಹಿತಚಿಂತಕರಾಗಿ ಸದಾ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತಹ ವೈದ್ಯರಿಗೆ ವಿಶೇಷ ನಮನವನ್ನು ಸಲ್ಲಿಸುವಂತಹ ಪ್ರಕ್ರಿಯೆಗಳು, ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಪುತ್ತೂರಿನ ಹಿರಿಯ ವೈದ್ಯ ಚೇತನವೊಂದನ್ನು ಪರಿಚಯಿಸುವ ಜೊತೆಗೆ ಅವರ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಈ ಒಂದು ಸಂಚಿಕೆಯ ಮೂಲಕ ನಾವು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ವಿಶೇಷವಾಗಿ ಇರುವಂತಹ ಅತಿಥಿ ಯಾರು ಅಂತ ಹೇಳಿದರೆ, ಬಹುಶಃ ಇವರ ಹೆಸರನ್ನು ಕೇಳದೇ ಇದ್ದವರು ಪುತ್ತೂರಿನಲ್ಲಿ ಯಾರೂ ಕೂಡ ಇರಲಿಕ್ಕಿಲ್ಲ. ಪುತ್ತೂರಿನ ಅತ್ಯಂತ ಹಿರಿಯ ಅನುಭವಿ ವೈದ್ಯರಲ್ಲಿ ಓರ್ವರಾಗಿ ಗುರುತಿಸಿಕೊಂಡಿರುವಂಥವರು. ನಮ್ಮ ಪುತ್ತೂರಿನ ಆದರ್ಶ ಆಸ್ಪತ್ರೆಯಲ್ಲಿ ಹೆರಿಗೆ ಮತ್ತು ಸ್ತ್ರೀರೋಗ ತಜ್ಞರಾಗಿ ಬಹುಶಃ ಆದರ್ಶ ಆಸ್ಪತ್ರೆಯ ಆರಂಭದಿಂದಲೂ ಕೂಡ ತನ್ನ ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಬರ್ತಾ ಇರುವಂಥವರು ಡಾಕ್ಟರ್ ವೈ ಸುಬ್ರಾಯ ಭಟ್ ಅವರು. ಸರಿಸುಮಾರು ತನ್ನ 1968ರಲ್ಲಿ MBBS ಪದವಿಯನ್ನು ಪಡೆದಿರುವಂತಹ ಇವರು ನಿರಂತರವಾಗಿ ಸರಿಸುಮಾರು 56 ವರ್ಷಗಳ ಕಾಲ ಈ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಒಂದು ಅನುಭವವನ್ನು ಹೊಂದಿದ್ದಾರೆ. ಇವತ್ತಿಗೂ ಕೂಡ ಚಿರ ಯುವಕನ ಹಾಗೆ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ. ಬಹುಶಃ ಆದರ್ಶ ಆಸ್ಪತ್ರೆಗೆ ಬಂದವರಿಗೆ ಇವರ ಚುರುಕಿನ ಓಡಾಟ ಖಂಡಿತ ನೋಡಿರ್ತೀರಿ ನೀವು. ಅವರೇ ಕಾರನ್ನು ಚಲಾಯಿಸಿಕೊಂಡು ಬರ್ತಾರೆ, ಬಂದು ಓಡಾಡಿಕೊಂಡು ರೋಗಿಗಳ ಅಂದರೆ ಪೇಷಂಟ್ಗಳ ಒಂದು ಆರೋಗ್ಯವನ್ನು ವಿಚಾರಿಸ್ತಾರೆ, ಬೇಕಾದಂಥ ಚಿಕಿತ್ಸೆಗಳನ್ನು ಕೊಡ್ತಾರೆ ಅನ್ನುವಂಥದ್ದು. ಸೊ 94ರಿಂದ ಈ ಭಾಗದಲ್ಲಿ ನಮ್ಮ ಪುತ್ತೂರಿನವರಿಗೆ ಪರಿಚಿತರಾಗಿ ಇರುವಂತಹ ವೈ ಸುಬ್ರಾಯ ಭಟ್ ಅವರಿಗೆ ಈಗ 83ರ ಹರೆಯ. 83 ಆಗಿದ್ದರೂ ಗೊತ್ತಾಗೋದಿಲ್ಲ ಖಂಡಿತ ಅವರ ಒಂದು ಚುರುಕುತನವನ್ನು ನೋಡಿದಾಗ. ಹಾಗಿದ್ದಾಗ ಇವರ ಒಂದು ಈ ಸುದೀರ್ಘ ಸೇವೆಯ ಒಂದು ಅನುಭವ ಹೇಗಿತ್ತು, ಆ ಕಾಲದಲ್ಲಿ ವೈದ್ಯಕೀಯ ವೃತ್ತಿಯನ್ನು ಮಾಡುವಂಥದ್ದು ಅಂದರೆ ವೃತ್ತಿ ಅಂತ ಯಾರೂ ಕೂಡ ಪರಿಗಣಿಸಿರಲಿಲ್ಲ, ಎಲ್ಲರೂ ಕೂಡ ಸೇವೆ ಅನ್ನುವಂಥ ಭಾವನೆಯಿಂದ ಮಾಡ್ತಿದ್ರು. ಆ ಕಾಲದಲ್ಲಿ ಎಷ್ಟು ಕಷ್ಟ ಇತ್ತು, ಸಾರಿಗೆ ವ್ಯವಸ್ಥೆಗಳಿರಲಿಲ್ಲ, ಸಂಪರ್ಕಕ್ಕೆ ಸಾಧನಗಳಿರಲಿಲ್ಲ, ಏನೆಲ್ಲ ಇತ್ತು, ಅವರ ಒಂದು ಅನುಭವಗಳನ್ನು ಕೇಳುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಮೊದಲಿಗೆ ಡಾಕ್ಟರ್ ವೈ ಸುಬ್ರಾಯ ಭಟ್ ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೆಯದಾಗಿ ವಿಶ್ವ ವೈದ್ಯರ ದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಸುದೀರ್ಘ ಸೇವೆ ಸರಿಸುಮಾರು 56 ವರ್ಷಗಳ ಕಾಲ ಇದೇ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಆರಂಭದಲ್ಲಿ ಸರ್ಕಾರಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ರಿ. ಆ ಬಳಿಕ ನಿವೃತ್ತರಾದ ಬಳಿಕ ಖಾಸಗಿ ಕ್ಷೇತ್ರದಲ್ಲೂ ಕೂಡ ತೊಡಗಿಸಿಕೊಂಡು ಒಂದಷ್ಟು ರೋಗಿಗಳಿಗೆ ಸರಿಸುಮಾರು 40,000 ಹೆರಿಗೆಗಳನ್ನು ಮಾಡಿಸಿದಂಥ ಒಂದು ಹೆಗ್ಗಳಿಕೆ ಕೂಡ ತಮಗಿದೆ ಅಂದಾಜಿನ ಪ್ರಕಾರ. ಈಗ ಒಮ್ಮೆ ತಿರುಗಿ ನೋಡಿದಾಗ ಹೇಗೆ ಅನಿಸ್ತಾ ಇದೆ ಇಷ್ಟು ವರ್ಷಗಳ ಸೇವೆಯನ್ನು ನೆನಪಿಸಿಕೊಂಡಾಗ? ಇಷ್ಟು ವರ್ಷದ ನನ್ನ ಸೇವೆ ನನಗೆ ನನ್ನ ಬದುಕಿಗೆ ಪೂರಕವಾಗಿ ನನ್ನ ಆರೋಗ್ಯವನ್ನು ಕಾಪಾಡಿ ಕೂಡ ಹೆಲ್ಪ್ ಆಗಿದೆ, ಹಾಗೆ ಆರೋಗ್ಯವನ್ನು ಹಾಳು ಮಾಡಲಿಕ್ಕೆ ಕೂಡ ಕಾರಣ ಆಗಿದೆ, ಎರಡು ಕೂಡ ಆಗಿದೆ ಅಂತ. ಯಾಕೆಂದರೆ ಈ ವೈದ್ಯಕೀಯ ವೃತ್ತಿ ಈಗ ಇತ್ತೀಚಿನ ದಿನಗಳಲ್ಲಿ ಭಾಳ ನಮಗೆ ಸ್ಟ್ರೆಸ್, ಟೆನ್ಷನ್ ಕೊಡುವಂಥ ಒಂದು ವೃತ್ತಿಯಾಗಿ ಮಾರ್ಪಾಡಾಗಿದೆ. ಮೊದಲಿನ ಕಾಲದಲ್ಲಿ ಮನಸ್ಸಿಗೆ ನಮಗೆ ಸಂತೋಷವನ್ನು ಕೊಡುವಂಥ, ಅದಕ್ಕೊಂದು ತೃಪ್ತಿಯ ಭಾವನೆಯನ್ನು ಕೊಡುವಂಥ ಒಂದು ಸಂದರ್ಭ ಇತ್ತು ಮೊದಲನೇ ವರ್ಷಗಳಲ್ಲಿ. ಆಗ ನಾವೊಂದು ಒಬ್ಬರಿಗೆ ಒಂದು ಹೆಲ್ಪ್ ಮಾಡಿದ್ದೇವೆ ಎಂಬ ಒಂದು ಭಾವನೆಯಲ್ಲಿ ನಮ್ಮ ಬದುಕು ಸಾಗ್ತಿತ್ತು. ಆಗ ನಮ್ಮ ಆರೋಗ್ಯ ಕೂಡ ಅದು ಹೆಲ್ಪ್ ಆಗ್ತಿತ್ತು. ಅದೇ ರೀತಿ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆರೋಗ್ಯ ಕೂಡ ಅದು ಮುಳುವಾಗಿ ಪರಿಣಿಸಲಿಕ್ಕೆ ಶುರು ಆಗಿದೆ. ಇವೆಲ್ಲ ಪೇಪರ್ಲಿ ಓದ್ತಾ ಬಂದಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಜನರಿಗೆ ಮಾಹಿತಿಯ ಕೊರತೆ ಇತ್ತು ಮೊದಲೇ. ಈಗ ಇತ್ತೀಚಿನ ಕಾಲಗಳಲ್ಲಿ ಮಾಹಿತಿ, ಡಾಕ್ಟರ್ಗಳಿಂದ ಹೆಚ್ಚು ಮಾಹಿತಿ
ರೋಗಿಗಳು ಇಂಟರ್ನೆಟ್ ಇದರಲ್ಲಿ ಪಡೆದು ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಏನೇನಾಗ್ತದೆ ಎಂಬುದನ್ನು ತಿಳಿದು ನಮಗಿಂತಲೂ ಮುಂದುವರಿದು ಮಾಹಿತಿ ಪಡೆದು ಬಂದು ನಮ್ಮನ್ನು ಪ್ರಶ್ನೆ ಮಾಡುವ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಮೊದಲೇ ಕೆಲವು ವರ್ಷಗಳ ಹಿಂದೆ ಅತಿ ಹಳ್ಳಿ ಪ್ರದೇಶದಲ್ಲಿ ಇವರು ಹೇಳಿದಾಗೆ ವಾಹನ ಸೌಕರ್ಯ ಇರಲಿಲ್ಲ, ವೈದ್ಯಕೀಯ ಸೌಲಭ್ಯವೂ ಕೂಡ ಇರಲಿಲ್ಲ, ಆಸ್ಪತ್ರೆಗಳು ಬೇಕಾದಾಗೆ ಉತ್ತಮ ಚಿಕಿತ್ಸೆಗೆ ಲಭ್ಯತೆ ಇರಲಿಲ್ಲ. ಹಾಗಾಗಿ ಈ ಹೆರಿಗೆ ಇದಕ್ಕೆ ವಿಷಯಕ್ಕೆ ಬರುವುದಾದರೆ ಕೆಲವು ವರ್ಷಗಳ ಹಿಂದೆ ನಾನು ಇದು ಗೌರ್ಮೆಂಟ್ಗೆ ಸೇರಿದ್ದೇನೆ. ಅದು ಕೂಡ ತುಂಬ ನಾನು ಬೈಂದೂರಲ್ಲಿ ಪ್ರಾಥಮಿಕವಾಗಿ ಕಲಿತಿದ್ದೆ. ಆಗ ಮನೆಯಲ್ಲೇ ಹೆರಿಗೆ ಆಗುವ ಒಂದು ಪ್ರವೃತ್ತಿ ಇತ್ತು. ಈಗಲೂ ಒಂದು 94-95ನೇ ಇಸವಿಯವರೆಗೆ ಅದು ಸರಿ ನನ್ನ ನಿಖರವಾಗಿ ಹೇಳಲಿಕ್ಕೆ ಬರೋದಿಲ್ಲ, ಇಷ್ಟು ಇಸವಿ ಅಷ್ಟರವರೆಗೆ ಮನೆಯಲ್ಲಿ ಹೆರಿಗೆ ಆಗುವ ಒಂದು ಪ್ರವೃತ್ತಿ. ಹೋಮ್ ಡೆಲಿವರಿ ಆಗುವಾಗ ಕಷ್ಟಗಳು ಬಂದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು. ಒಂದು ಫ್ಯಾಮಿಲಿ ಡಾಕ್ಟ್ರು ಇಲ್ಲದಿದ್ದರೆ ಒಟ್ಟಿಗೆ ಹೊಂದಿದ ದಾದಿಯರು ಒಟ್ಟಿಗೆ ಬಂದು ಆಸ್ಪತ್ರೆಗೆ ತಲುಪಿಸುವ ಒಂದು ಪ್ರವೃತ್ತಿ. ಅಂದರೆ ಪುತ್ತೂರು ಆಸ್ಪೋಸಿನ 2-3-4 ತಾಲೂಕಿಗೆವರೆಗೆ ಪುತ್ತೂರಿನ ಆಸ್ಪತ್ರೆಯ ಪ್ರಸಿದ್ಧಿ ಹರಡಿತ್ತು. ಒಂದು ಪುತ್ತೂರು ತಾಲೂಕು ಮತ್ತು ಈಗ ಕಡಬ ತಾಲೂಕು ಎಂದು ಮೊದಲು ಪುತ್ತೂರಿಗೆ ಇದ್ದದ್ದು. ಸುಳ್ಯ ತಾಲೂಕು, ಬೆಳ್ತಂಗಡಿ ತಾಲೂಕು, BC ರೋಡ್ ಇದು ಬಂಟ್ವಾಳದ ಅರೆ ಭಾಗ ಇತ್ಲಾಗಿ, BC ರೋಡಿಂದ ಇತ್ಲಾಗಿ, ಕಲ್ಲಡ್ಕದಿಂದ ಇತ್ಲಾಗಿ ನಮಗೆ ಎಲ್ಲ ಪೇಷಂಟ್ಗಳು ಇಲ್ಲಿಗೆ ಬರ್ತಾ ಇದ್ದು. ತೊಡಿಕಾನ ಅಂಥದ್ದು ಮಡಿಕೇರಿಯ ಸಂಪಾಜೆ ತೊಡಿಕಾನ ಅಲ್ಲಿಂದವರೆಗೆ ಇಲ್ಲಿವರೆಗೆ ಬರುವಂಥ ಒಂದು ಈ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ಅಷ್ಟು ಪ್ರಭಾವ ಇತ್ತು. ಯಾವುದು ಈ 4 ತಾಲೂಕುಗಳಲ್ಲಿ ನನ್ನಿಂದಾಗಿ ಹೇಳಿಲ್ಲ, ಪುತ್ತೂರು ಆಸ್ಪತ್ರೆಗೆ ಅಷ್ಟು ಪ್ರಸಿದ್ಧಿ ಇತ್ತು. ಈಗಲೂ ಕೂಡ ಉಂಟು, ಈಗಲೂ ಅದಕ್ಕಿಂತಲೂ ಹೆಚ್ಚಾಗಿ ಉಂಟು, ಸೌಲಭ್ಯಗಳು ಹೆಚ್ಚಾಗಿದೆ. ಆಗ ಮನೆಯಲ್ಲಿ ಹೆರಿಗೆಯಾಗಿ ಆಗದೇ ತಡಿಲಿಕ್ಕಾಗದ ನೋವನ್ನು ರಾತ್ರಿ ಇಡೀ ತಿಂದು ಬೆಳಿಗ್ಗೆ ಮಧ್ಯಾಹ್ನ ಆಗುವಾಗ ಪುತ್ತೂರು ಗೌರ್ಮೆಂಟ್ ಆಸ್ಪತ್ರೆಗೆ ಪಾಪದ ಬಡತನದಲ್ಲಿ ಬದುಕುವ ಜನಗಳೇ ಜಾಸ್ತಿ ಈ ಭಾಗದಲ್ಲಿ. ಯಾರು ಈಗ ಹೇಳಿದಂಥ ಅಂತೂ ನನಗೆ ಕನೆಕ್ಷನ್ ಇರೋದು ಕೂಡ ಅಂಥವರ ಸಮೂಹದಲ್ಲಿ. ಯಾವುದು ಈ ಹೆರಿಗೆಗೆ ಬರುವಂಥದ್ದು ದಾದಿಯರು ಅವರು ಕರ್ಕೊಂಡು ಬರ್ತಾರೆ. ಬರುವಾಗಲೇ ಅರ್ಧ ಜೀವ ಹೋದಾಗಿ ಇರ್ತದೆ. ಯಾವುದು ಈ ಮನೆಯಲ್ಲಿ ಒಂದೋ ಬ್ಲೀಡಿಂಗ್ ಆಗಿ ಶಾಕಲ್ಲಿ ತರ್ತಾರೆ, ಅಥವಾ ಇಲ್ಲದಿದ್ದರೆ ಪ್ರಸವ ವೇದನೆ ಕೇಳಲಿಕ್ಕಾಗದೆ ತಂದೆ ತಾಯಿಗೆ ರಾತ್ರಿ ಇಡೀ ಮಳೆಗಾಲದಲ್ಲಿ ಅದು ಕೂಡ ಜಡಿ ಮಳೆಗೆ ಈ ಆಡ್ತಾರೆ ಅದನ್ನು ಕೇಳಿ ಮರುದಿವಸ ಬೆಳಿಗ್ಗೆ ಒಂದು ಅಂಬ್ಯಾಸಿಡರ್ ಕಾರಾಗಿ ಎಲ್ಲಿ ಹೋಗುದಾರು ಅಥವಾ ಜೀಪ್ ಅಥವಾ ಅಂಬ್ಯಾಸಿಡರ್ ಕಾರು ಹಳ್ಳಿಯಲ್ಲಿ ರಫ್ ಮಾರ್ಗದಲ್ಲಿ ಕಚ್ಚಾ ಮಾರ್ಗದಲ್ಲಿ ಹೋಗುವಂಥ ಸಂಚರಿಸುವ ಒಂದು ಕಾಲ ಇತ್ತು. ಈಗ ಎಲ್ಲ ಹಳ್ಳಿಗೂ ರಿಕ್ಷಾಗಳು ಆದರೂ ಹೋಗ್ತದೆ. ಮತ್ತು ಪ್ರತಿಯೊಬ್ಬರ ಹತ್ರ ಅಟ್ಲೀಸ್ಟ್ ಒಂದು ಹಳೆ ಮಾರುತಿ ಕಾರು ಆದರೂ ಇಲ್ಲದೆ ಜನಗಳು ಈಗ ಹಳ್ಳಿ ಪ್ರದೇಶದಲ್ಲಿ ಇಲ್ಲ, ಹೆಚ್ಚಿನ 199 ಜನಕ್ಕೆ ಕೂಡ. ಹಾಗಾಗಿ ವಾಹನ ಸೌಕರ್ಯ ತುಂಬ ಹೆಲ್ಪ್ ಆಗಿದೆ. ಈಗ ಮನೆಯಲ್ಲಿ ಹೆರಿಗೆ ಮಾಡುವಂಥ ಒಂದು ಪ್ರವೃತ್ತಿ ಇಲ್ಲ. ಸಾಧಾರಣ ಕೆಲವು ವರ್ಷಗಳಿಂದ ಇತ್ತಲಾಗಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಗುವಂಥ ಪದ್ಧತಿ ಡೆವಲಪ್ ಆಗಿದೆ. ನಮ್ಮ ಸೌತ್ ಕನ್ನಡದಲ್ಲಿಯೂ ಬೇರೆ ಕರ್ನಾಟಕದೆಲ್ಲ ಬೇರೆ ಭಾಗದಲ್ಲಿಯೂ ಹಾಗೆ ಇರ್ಬೋದು. ಆದರೆ ನಮ್ಮ ಕರ್ನಾಟಕದ ಪರಿಸ್ಥಿತಿ ಇದು ದಕ್ಷಿಣ ಕನ್ನಡದಲ್ಲಿ ಈಗ ಸಾಕಷ್ಟು ಇದರ ಸಾರಿಗೆ ಸೌಲಭ್ಯ ಹೆಚ್ಚಾದ ಕಾರಣ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗುವ ಮೊದಲೇ ಆಸ್ಪತ್ರೆಗೆ ತಲುಪಿಸ್ಲಿಕ್ಕೆ ಆಗ್ತದೆ. ಹಾಗಾಗಿ ತಜ್ಞ ವೈದ್ಯರು ಕೂಡ ಸರ್ಕಾರಿ ಲೆಕ್ಕದಲ್ಲಿ ಕೂಡ ಪ್ರೈವೇಟ್ನಲ್ಲಿ ಕೂಡ ತುಂಬ ಸುಧಾರಣೆ ಆಗಿದೆ ಮೊದಲಿಗಿಂತ ಈಗ. ಅದು ಮುಖ್ಯವಾಗಿ ಮನುಷ್ಯನ ಒಂದು ವಿದ್ಯಾಭ್ಯಾಸದ ಪರಿಣಾಮ. ಈ ಪುತ್ತೂರು ಆಸ್ಪಾಸಿನ ಎಲ್ಲೆಲ್ಲಿ ಹೆರಿಗೆ ಆಗುವ ತಡೆಯಲಾರದೆ ಲಾಸ್ಟಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಕೂಡ ಗತಿ ಇಲ್ಲದೆ ಇದರಲ್ಲಿದ್ದವರು ಆಗ ಕಾರು ಮಾಡಿ ಹೋಗಲಿಕ್ಕೆ ಚಾನ್ಸ್ ಇಲ್ಲ, ಅಥವಾ ಮಾರ್ಗ ಇಲ್ಲದಲ್ಲಿ ಕಂಬಳಿಯಲ್ಲಿ ಕಟ್ಟಿ ಆಚೆ ಈಚೆ ಬೆದೂರಿನಲ್ಲಿ ಸಾಧಾರಣ ಹೆಣವನ್ನು ಕೊಂಡು ಹೋಗುವ ಹಾಗೆ ಅದೇ ಪರಿಸ್ಥಿತಿಯಲ್ಲಿ ಹೊರಲಾಡುವ ಒಂದು ಹೆಂಗುಸನ್ನು ಆಸ್ಪತ್ರೆಗೆ ಒಂದು ಸಾಧಾರಣ ಪಾಣಾಜಿಯಿಂದ ಇತ್ತಲಾಗಿ ಪುತ್ತೂರಿಗೆ ಇಲ್ಲಿ ಬರೋದು, ಅದನ್ನು ಹತ್ತಲಾಗಿ ಆದರೆ ಕಾಸರಗೋಡು ಇಲ್ಲಿ ಇದು ಬಂಟ್ವಾಳ ಆದರೆ ಮತ್ತು ಮಂಗಳೂರಿಗೆ ಲೇಡಿ ಗೋಷ್ಠನಿಗೆ ಹೋಗುವಂಥ ಒಂದು. ಆಗ ನದಿ ದಾಟಿ ಹಳ್ಳಿಯಲ್ಲಿ ಇದಿರಲಿಲ್ಲ, ಯಾವುದು ಪಾಲ ಇರೋದು ಅಷ್ಟೇ. ಅದರಲ್ಲಿ ಈ ಕಂಬಳಿಯಲ್ಲಿ ಕಟ್ಟಿದ ಹೆಂಗುಸನ್ನು ನಾನು ಸಣ್ಣದಿರುವಾಗ ಶಾಲೆಗೆ ಹೋಗುವಾಗ ನೋಡ್ತಾ ಇದ್ದೆ. ನಾವು ಶಾಲೆಗೆ ಹೋಗುವಾಗ ಕಂಬಳಿ ಕಟ್ಟಿದ ಹೆಂಗುಸು ಬಂದರೆ ನಾವು ಗದ್ದೆಯಲ್ಲಿ ಇಳಿದು ನಿಲ್ಲುವುದು ದಾರಿ ಕೊಡಲಿಕ್ಕೆ, ಯಾವುದು ಪೆಸೆ ಹೋಗಲಿಕ್ಕೆ. ಅದು ಅದರಲ್ಲಿ ಹೊರಲಾಡುವುದನ್ನೆಲ್ಲ ನೋಡಿದ ನೆನಪು ನನಗೀಗ ಬರ್ತದೆ. ಅದಂಥ ಆಸ್ಪತ್ರೆಗೆ ತಲುಪಿಸಿದ ನಂತರ ದೇವರ ದಯೆ ಇದ್ದರೆ ಅವಳು ಬದುಕಿ ಬರ್ತಾಳೆ, ಇಲ್ಲ ಇದ್ರೆ ಇಲ್ಲ. ಹಾಗಾಗಿ ಮೊದಲಿನ ಕಾಲದಲ್ಲಿ ಈ ಹೆರಿಗೆಗೆ ಅಂದರೆ ಅದು
ಅರೆ ಜೀವಾಗಿ ಪುನರ್ಜನ್ಮ ಅದು. ಪುನರ್ಜನ್ಮದಲ್ಲಿ ಬದುಕಿ ಬರುವುದರಲ್ಲಿ ಒಂದು ನಂಬಿಕೆ ಇತ್ತು. ಆ ಕಾಲದ ಹೆರಿಗೆ ಅಂತ ಹೇಳಿದ್ರೆ ಪುನರ್ಜನ್ಮವೇ ಅದು. ನಿಜವಾಗಿ ಈ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ಅಷ್ಟು ಪ್ರಭಾವ ಇತ್ತು. ಯಾವುದು ಈ 4 ತಾಲೂಕುಗಳಲ್ಲಿ ನನ್ನಿಂದಾಗಿ ಹೇಳಿಲ್ಲ, ಪುತ್ತೂರು ಆಸ್ಪತ್ರೆಗೆ ಅಷ್ಟು ಪ್ರಸಿದ್ಧಿ ಇತ್ತು. ಈಗಲೂ ಕೂಡ ಉಂಟು, ಈಗಲೂ ಅದಕ್ಕಿಂತಲೂ ಹೆಚ್ಚಾಗಿ ಉಂಟು, ಸೌಲಭ್ಯಗಳು ಹೆಚ್ಚಾಗಿದೆ. ಸ್ಟಾರ್ಟ್ ಆಗಿದ್ದು ರಾಟ್ರಿ ಇತ್ತೀಚೆಗೆ. ಅದರ ಮೊದಲೇ ನಾವು ಯಾರಾದರೂ ನಾನು ಗೌರ್ಮೆಂಟಲ್ಲಿ ಬ್ಲೀಡಿಂಗ್ ಎಲ್ಲ ಆದರೆ ಇಲ್ಲಿ ಕೆಲವರು ಪ್ರೈವೇಟ್ನಲ್ಲಿ ಇದರ ಸಂಘ ಸಂಸ್ಥೆಗಳು ಇದೆಲ್ಲ ಬ್ಲಡ್ ಗ್ರೂಪು ಬ್ಲಡ್ ನೋಡಿ ಇಡುವಂಥ ವ್ಯವಸ್ಥೆ ಮಾಡ್ತಿದ್ದರು. ಆದರೆ ಬ್ಲಡ್ ಕೊಡಬೇಕಾದ ಸಂದರ್ಭದಲ್ಲಿ ಅವರನ್ನು ಹುಡುಕಿಕೊಂಡು ಹೋಗಬೇಕು, ಅವರು ಸಿಕ್ಕುವುದಿಲ್ಲ. ಅಥವಾ ಮನೆಯವರಿಗೆ ಗೊತ್ತಿರೋದಿಲ್ಲ, ಯೌವನಸ್ಥರು ಶಾಲೆ ಹುಡುಗರೆಲ್ಲ ಹೆಸರು ಕೊಟ್ಟಿರ್ತಾರೆ, ಆದರೆ ಬ್ಲಡ್ ಕೊಡಲಿಕ್ಕೆ ಆಗುವ ತಾಯಿಗೆ ಗೊತ್ತಾಗಿದ್ರೆ ಅವನಿಗೂ ಹುಷಾರಿಲ್ಲ, ಈ ಲಿವರ್ ಪೂಜೆ ಅಂತೇಳಿ ಹೇಳೋದು ಯಾವುದು. ಮತ್ತು ಒಬ್ಬರು ಯಾರೋ ಯೌವನಸ್ಥರು ಇನ್ನು ಬೆಂಗಳೂರು ಬಿದ್ದಾಡ್ತಾರೆ ಎಂಚ ಬ್ಲಡ್ ಕೊಡ್ಪಣೆ ಹೀಗೆಲ್ಲ ತಪ್ಪಿಸುವ ಒಂದು ಹೆಂಡತಿಗೆ ಗಂಡನಿಗೆ ಹೇಳಿದರೆ ಅವ ಮತ್ತು ಹೆಂಡತಿಗೆ ಬ್ಲಡ್ ಕೊಡಲಿಕ್ಕೆ ಬಾರದ ಪರಿಸ್ಥಿತಿ ಆಗಿತ್ತು. ಯಾವುದು ಬ್ಲಡ್ ಕೊಡಬೇಕಂದ್ರೆ ಹೆಂಡತಿಯೇ ಸಾಯುವ ಪರಿಸ್ಥಿತಿಯಲ್ಲಿ ಇರುವಾಗಲೂ ಅವ ಬ್ಲಡ್ ಕೊಡಲಿಕ್ಕೆ ಹಾಗೆಲ್ಲ ವಿದ್ಯಾಭ್ಯಾಸ ಪ್ರಭಾವದಿಂದಾಗಿ ಬ್ಲಡ್ ಕೊಡೋದು ಒಂದು ಬಹಳ ಮಹತ್ವದ ಕಾರ್ಯ. ಬ್ಲಡ್ ಬ್ಯಾಂಕ್ಗಳಾಗಿದೆ, ಇದೆಲ್ಲಾಗಿ ತುಂಬ ಜೀವ ಉಳಿಸಲಿಕ್ಕಾಗಿದೆ. ಆಗ ಈಗಿನ ಕಾಲದಲ್ಲಿ ಆಗ ನಾನು ಆಗಿ ಹೇಳಿದಾಗೆ ಅಂಬಾಸಿಡರ್ ಕಾರ್ನಲ್ಲಿ ಈ ಬೊಬ್ಬೆ ಹಾಕೋರ್ನ ತಂದು ಗೌರ್ಮೆಂಟಿಗೆ ಆಸ್ಪತ್ರೆ ಇಳಿಸಿದ ಕೂಡಲೇ ತಂದೆ ಬಂದು ಡಾಕ್ಟರ್ ಕಾಲಿಗೆ ಅಡ್ಡ ಬೀಳೋದು, ಹೊರ ಬದುಕಾಲೆ ಡಾಕ್ಟ್ರೇ ಒಯ್ತು ಮಾಡಲಿ ಹೇಳೋದು. ಅವ್ರು ಹೇಳೋದು ಆಗ ಎಂಥದ್ದು ಒಯ್ತು ಮಾಡಲಿ ಹೇಳಿ, ಒಯ್ತು ಮಾಡಲಿ ಅಂದರೆ ಆ ಮಗುನೊಮ್ಮೆ ಎರೆದು ಹೊರಗೆ ಹಾಕಿ ಹೇಗೆ ಸತ್ರು ಆದೀತು ಬದುಕಿದ್ರು ಆದೀತು. ಯಾವುದು ಮಗು ತಾಯಿಯನ್ನು ಉಳಿಸಿ ಅಂತ ಒಂದು ಕೇಳಿಕೆ ಇದ್ದದ್ದು ಆಗಿನ ಕಾಲದಲ್ಲಿ. ಹಾಗೆ ನಾವು ತುಂಬ ಪ್ರಯತ್ನ ಮಾಡಿದ್ದೇವೆ. ಇದಾಗಿದೆ ಅಷ್ಟರಲ್ಲಿ ನಮ್ಮ ಪ್ರಯತ್ನದಲ್ಲಿ ಕೆಲವು ಮಕ್ಕಳೆಲ್ಲ ಹೊರಗೆ ಬರುವಾಗ ಡೆತ್ ಆಗಿದೆ, ಹಾಗೆ ಹೋಗಿದ್ದಾರೆ. ಆದರೆ ಯಾರೂ ಡಾಕ್ಟ್ರಿಗೆ ಜೋರು ಮಾಡಲಿಲ್ಲ, ಡಾಕ್ಟ್ರಿಗೆ ಬೆದರಿಸಲಿಲ್ಲ, ಎಂಥದ್ದು ಮಾಡಲಿಲ್ಲ. ಆದರೂ ಡಾಕ್ಟ್ರ್ ಮೇಲೆ ಒಳ್ಳೆಯ ಅಭಿಮಾನದಲ್ಲಿ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಈಗ ಹಾಗೆಲ್ಲ ಮಗು ಹೋದರೆ ಬಿಡುವುದಿಲ್ಲ, ತಾಯಿ ಹೋದರೆ ಮತ್ತೆ ಎಂತೂ ಬಿಡುವುದಿಲ್ಲ. ಯಾವುದು ಅಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ ಈಗ. ಯಾಕೆಂದರೆ ಮೊದಲಿನ ಅಪ್ರೋಚ್ ಬೇರೆ, ಈಗಿನ ಅಪ್ರೋಚ್ ಬೇರೆ. ಮೊದಲೇ ರಿಸಲ್ಟ್ ಮುಖ್ಯ ಅಲ್ಲ, ಅವನ ಹೆಲ್ಪ್ಗೆ ಧನ್ಯವಾದಗಳು ಹೇಳುವಂಥ ಒಂದು ಕಾಲ ಇತ್ತು. ಈಗ ಹಾಗೆಲ್ಲ ರಿಸಲ್ಟ್ ಬೇಕು, ಇದು ಆಗಬೇಕು. ಹಾಗಾಗಿ ಆಗ ವೈದ್ಯನಾರಾಯಣ ಹರಿ ಅನ್ನುವಂಥ ಮಾತಿಗೆ ಅರ್ಥ ಇತ್ತ ಏನೋ ಅದೇ. ಈಗ ವೈದ್ಯನಾರಾಯಣ ಹರಿಗೆ ಅರ್ಥ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ಒಂದೊಂದು ಥರ ಹೇಳ್ತಾರೆ. ಅದು ಮೊದಲ ಥರದ ಅರ್ಥ ಇಲ್ಲ ಈಗ. ಹಾಗಾಗಿ ಅದೇ ಹೇಳಲಿಕ್ಕಾಗೋದಿಲ್ಲ. ಆದರೆ ಈಗ ತುಂಬ ಇಂಪ್ರೂವ್ ಆಗಿದೆ. ನಮ್ಮ ಮುಖ್ಯವಾಗಿ ಈಗ ಆಧುನೀಕರಣ ಆಗಿದೆ, ಹೊಸ ಹೊಸ ಹೌದು. ಇದರ ಹೆರಿಗೆ ವಿಷಯದಲ್ಲಿ ಅಥವಾ ಇದರಲ್ಲಿ ನಮಗೆ ಅದರ ಪ್ಯಾರಾಮೀಟರ್ಸ್ ಇಡೀ ಭೂಲೋಕದಲ್ಲಿ ಮೆಟರ್ನಲ್ ಡೆತ್ ಅಂದರೆ 1000 ಹೆರಿಗೆ ಆಗುವಾಗ ಎಷ್ಟು ಸಾಯ್ತಾರೆ, ಎಷ್ಟು ಸತ್ತು ಹೋಗ್ತಾರೆ. ಅದು ಇಷ್ಟೇ ಮುಂದುವರಿದ ದೇಶದಲ್ಲಿಯೂ 1000 ಹೆರಿಗೆ ಆಗುವ 1-2 ಹೋಗುವಂಥದ್ದು ಈಗಲೂ ಕೂಡ ಉಂಟು. ಅದು ನಮ್ಮ ಮನುಷ್ಯನ ಕೈ ಮೀರಿ ನಡೆಯುವಂಥ ಪರಿಸ್ಥಿತಿ ಈಗಲೂ ಕೂಡ ಉಂಟು. ಆದರೆ ಆಗ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ಸಮಯದಲ್ಲಿ, ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ಕೂಡಲೇ ಇಂಥ ನಮ್ಮ ಹಿಂದೂ ದೇಶದ ಬೆಳವಣಿಗೆ ಕಡಿಮೆ ಇತ್ತು, ವಿದ್ಯಾಭ್ಯಾಸ ಕಡಿಮೆ ಇತ್ತು, ವೈದ್ಯಕೀಯ ಸವಲತ್ತುಗಳು ಕಡಿಮೆ ಇತ್ತು. ಹಾಗಾಗಿ ಮೆಟರ್ನಲ್ ಡೆತ್ ಹೆಚ್ಚು ಇತ್ತು ತುಂಬ. ಮತ್ತು ಇದು ಯಾವುದು ನಿಯೋನೆಟಲ್ ಡೆತ್, ಇದು ಹುಟ್ಟುವ ಮಕ್ಕಳು ಸಾಯೋದು, ಅದು ಕೂಡ ನಮ್ಮ ಇಡೀ ಅದೊಂದು ಪ್ಯಾರಾಮೀಟರ್ಸ್ ಹೇಳ್ತೇವೆ ಇಡೀ ಭೂಲೋಕದಲ್ಲಿ. ಅದಕ್ಕೆ ಒಂದು ಹೆಲ್ತ್ ಈ ಹೆರಿಗೆ ವಿಷಯದಲ್ಲಿ ಎಷ್ಟು ಮುಂದುವರೆದಿದೆ ಆ ದೇಶದಲ್ಲಿ ಅಳತೆಗಳು ಮಾಡೋದು ಮೆಟರ್ನಲ್ ಡೆತ್ ಮತ್ತು ಫೀಟಲ್ ಡೆತ್ ಯಾವುದು ಅದು ನಮ್ಮದು ಜಾಸ್ತಿ ಇತ್ತು. ಅದಕ್ಕೆ ತುಂಬ ಕಡಿಮೆ ಆಗಿದೆ. ಅದಕ್ಕೆ ಕಾರಣಗಳನ್ನು ಕಂಡುಹುಡುಕಲಿಕ್ಕೆ ಮತ್ತು ವೈದ್ಯಕೀಯ ಸೌಲಭ್ಯಗಳು ಹೆಚ್ಚಾಗಿದ್ದು, ವಿದ್ಯಾಭ್ಯಾಸ ಹೆಚ್ಚಾಗಿದ್ದು, ಇದೆಲ್ಲ ಒಂದು ಕಾರಣಗಳಿಂದಾಗಿ ತುಂಬ ಹೆಲ್ಪ್ ಆಗಿದೆ. ಅದರೊಟ್ಟಿಗೆ ತುಂಬ ಮಾಹಿತಿ ಪಡೆದವರು ಬಂದು ಗಲಾಟೆ ಮಾಡೋದು ಕೂಡ ಜಾಸ್ತಿ ಆಗಿದೆ. ಒಟ್ಟೊಟ್ಟಿಗೆ ಯಾವುದು ಜೊತೆಗೆ ಅದು ಜಾಸ್ತಿ ಆಗಿದೆ. ಹಾಗಾಗಿ ಡಾಕ್ಟ್ರುಗಳಿಗೆ ಕೆಲವರಿಗೆ ವೈದ್ಯಕೀಯ ವೃತ್ತಿಯೇ ಅಗತ್ಯ ಇಲ್ಲ, ಬೇರೆ ಹುಡುಕೋದು ಒಳ್ಳೆಯದು ಮುಂದೆ ಪ್ರವೃತ್ತಿ ಡೆವಲಪ್ ಆಗಿದೆ. ಯಾಕಂದರೆ ಇತ್ತೀಚೆಗೆ ಈಗ ಕೇರಳದಲ್ಲಿ ನೋಡಿ, ಮೊನ್ನೆಂದು ಡ್ಯೂಟಿ ಡಾಕ್ಟರ್ನೇ ಸ್ಟ್ಯಾಬ್ ಮಾಡಿ ಕೊಂದಿದ್ದಾರೆ. ಇಂಥ ಪರಿಸ್ಥಿತಿ ಅದರ ಸ್ವಲ್ಪ ಸಮಯ ಮಧ್ಯಪ್ರದೇಶಲ್ಲಿಯೂ 2 ಡಾಕ್ಟರ್ಗಳು ಚೂರಿ ಹಾಕಿ ಕೊಂದಿದ್ದಾರೆ. ಇದು ಇಂಥದ್ದು ಒಂದು ಹಿಂದೂ ದೇಶದಲ್ಲಿ 1-2 ಕಡೆಯಲ್ಲಿ ಈಗ ಆದರೆ ಅದು ಇಡೀ ಹಬ್ಬುತ್ತದೆ, ಸ್ಪ್ರೆಡ್ ಆಗ್ತದೆ. ಅಂತೂ ಇನ್ನು ಮುಂದಿನ ದಿನಗಳಲ್ಲಿ ಈ ವೃತ್ತಿಯೇ ಬೇಡ ಎಂಬ ಒಂದು ಇದು ನಿರ್ಧಾರಕ್ಕೆ ಕೆಲವರು ಬಂದಿರಬಹುದು. ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಇಷ್ಟೆಲ್ಲ ಅದು ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ, ಎಷ್ಟೋ ಜನರಿಂದ ಆಗೋದು. ಹಾಗೆ ಸೌಲಭ್ಯಗಳು ಜಾಸ್ತಿ,
ಅವಕಾಶಗಳು ಜಾಸ್ತಿ ಎಲ್ಲ ಉಂಟು ತಿಳ್ಕೊಂಡು ಹಾಗೆ ಹೋಗುವವರು ಇದ್ದಾರೆ. ಹಾಗಾಗಿ ಅದಕ್ಕೆ ನಮ್ಮದು ಏನು ಇದಿಲ್ಲ. ಆದರೆ ಮುಂದಿನ ಇದಕ್ಕೂ ತುಂಬ ಈಗಕ್ಕೂ ತುಂಬ ಡೆವಲಪ್ ಇದಾಗಿದೆ, ವ್ಯತ್ಯಾಸ ಆಗಿದೆ. ಈಗ ಅಳತೆಗಳಲ್ಲಿ ನಾನು ಹೇಳಿದ ಹಾಗೆ ಮೆಟರ್ನಲ್ ಡೆತ್ ಮತ್ತು ಫೀಟಲ್ ಡೆತ್ ಕಡಿಮೆ ಆಗಿದೆ ತುಂಬ. ಹಾಗಾಗಿ ಈ ಮೊದಲಿನದ್ದಕ್ಕೆ ಡಾಕ್ಟ್ರುಗಳಿಗೆ ಒಂದು ಹೋಗುವಂಥದ್ದು ಈಗ ಹೋಗುವಂಥದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಬೇರೆ ಬೇರೆ ದಾರಿಯಾಗಿ ಉಂಟು ಈಗ. ಈಗ ನೀವು ವೈದ್ಯಕೀಯ ವೃತ್ತಿಗೆ ಪಾದಾರ್ಪಣೆ ಮಾಡೋದಕ್ಕೆ ಅಥವಾ ನೀವು ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದು ಯಾಕೆ ಅನ್ನುವಂಥದ್ದು? ನೀವು ಅಂದರೆ ಬಹುಶಃ ಈ ಭಾಗದಲ್ಲಿ ನಮ್ಮ ಸುಬ್ರಾಯ ಭಟ್ ಅವರು ಪುತ್ತೂರು ತಾಲೂಕಿನ ಗಡಿ ಭಾಗದ ಪಾಣಾಜೆಯವರು, ಪಾಣಾಜಿಯ ಏತಡ್ಕ ಸಮೀಪದವರು. ಅಲ್ಲಿಂದ MBBS ಪದವಿಯನ್ನು ಪಡೆದ ಬಳಿಕ ಆರಂಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ, ಬೈಂದೂರು ಇತ್ಯಾದಿ ಭಾಗಗಳಲ್ಲಿ ಕೆಲಸ ಮಾಡಿದ ಬಳಿಕ ಮತ್ತೆ ಪುತ್ತೂರಿಗೆ ಬಂದಿದ್ದಾರೆ ಅನ್ನುವಂಥದ್ದು. ಹಾಗಿದ್ದರೆ ಇವರಿಗೆ ಒಂದು ವೈದ್ಯಕೀಯ ವೃತ್ತಿಗೆ ಪ್ರವೇಶ ಮಾಡಬೇಕಂತ ಅನಿಸಿದ್ದು ಯಾಕೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳಬೇಕು. ಬಾಲ್ಯದಲ್ಲಿ ನಿಮಗೆ ಈ ಮೆಡಿಕಲ್ ಫೀಲ್ಡಿಗೆ ಹೋಗಬೇಕು ಅಂತ ಪ್ರೇರಣೆ ಹೇಗೆ ಸರ್? ಇದಕ್ಕೆ ಏನಾದರೂ ಕಾರಣಗಳಿದೆಯಾ ವಿಶೇಷವಾಗಿ? ಅದಕ್ಕೆ ಒಂದು ಯಾವುದು ಬೇಸಿಕಲಿ ನಮ್ಮ ಮೈಂಡ್ ಅಂದರೆ ಹಿರಿಯವರಿಂದ ನಮ್ಮ ಸಣ್ಣದಿರುವಾಗ ನಮ್ಮನ್ನು ಸಾಕಿಸಲಿದ್ದ ಅವರಿಗೆ ಒಂದು ನಮ್ಮ ಊರಿನಲ್ಲಿ ನಮಗೊಂದು ಪ್ರತಿಷ್ಠಿತ ಮನೆಯಾಗಿತ್ತು. ಸಹಾಯ ಕೇಳಿದು ಬಂದವರಿಗೆ ಸಹಾಯ ಕೊಡೋ ಒಂದು ಪರಿಸ್ಥಿತಿ ನಮ್ಮ ಫ್ಯಾಮಿಲಿಗಿತ್ತು. ಹಾಗೆ ಹತ್ತಿರ ಇರುವಂಥ ಡಾಕ್ಟ್ರುಗಳನ್ನು ಒಂದು ಹೆರಿಗೆ ಆಗಬೇಕಾದ್ರೆ ನಿಮಗೆ ಎಣಿಸ್ಬೋದು. ನಮ್ಮ ಏತರ್ಕೆಯಿಂದ ಹತ್ತಿರ ಇದ್ದು ಬದಿಯಡ್ಕಾಳಿ, ಅಲ್ಲಿ ಒಂದು ನಡೆದೋಗುದು ಆಗೆಲ್ಲ ಇದಿಲ್ಲ, 5 ಕಿಲೋಮೀಟರ್ ನಡೆದೇ ಹೋಗಬೇಕು. ನನ್ನ ತಾಯಿಗೆಲ್ಲ ಹೆರಿಗೆ ಆಗುವಾಗ ಬೆಳಿಗ್ಗೆ ಹೋಗಿ ಡಾಕ್ಟ್ರನ್ನ ಕರ್ಕೊಂಡು ಅವ್ರು ನಡ್ಕೊಂಡು ಬರೋದು. ಆಗೊಂದು ಬ್ಯಾಗ್ ಹಿಡ್ಕೊಂಡು ಹೋಗೋದು, ಯಾವುದು ಬ್ಯಾಗ್ ಹಿಡ್ಕೊಂಡು ಹೋಗೋದು. ಆ ಬ್ಯಾಗ್ ಹಿಡ್ಕೊಂಡು ಡಾಕ್ಟ್ರು ಅಲ್ಲಿ ಹೋದ ಕೂಡಲೇ ಡಾಕ್ಟ್ರ್ ಬ್ಯಾಗ್ ಕೂಡಲೇ ಬರ್ತಾರಾ, ಕಾಯಬೇಕು. ಬೆಳಿಗ್ಗೆ ಹೋದವರು ಸಾಯಂಕಾಲ ಡಾಕ್ಟ್ರನ್ನ ಕರ್ಕೊಂಡು ಬರೋದು. ಸಾಯಂಕಾಲ ಆಯಿತು ಅವ್ರು ನಡ್ಕೊಂಡು 5 ಆ ಬ್ಯಾಗ್ಗೆ ಒಬ್ಬ ಹಿಡ್ಕೊಂಡು ಬರೋದು. ಆಗ ಅವಳು ಬದುಕಿದ್ಲು, ಹೋಗಿದ್ರು ಡಾಕ್ಟ್ರು. ಹಾಗೆ ಎಷ್ಟೋ ಅಂಥ ಪರಿಸ್ಥಿತಿ ಇತ್ತು. ಆಗ ನಮಗೊಂದು ಯಾವ ರೂಪದಲ್ಲಿ ಒಂದು ಸಹಾಯ ಕೊಡ್ಬೋದು ಬೇರೆ ಅದೊಂದು ಹಾಗೆ ಹೇಳಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಬೇರೆ ಇರಲಿಲ್ಲ. ಎಲ್ಲ ಹತ್ತಿರ ಬದಿರ್ಕ ಅಲ್ಲಿ ಎಲ್ಲ ಡಾಕ್ಟರೊಬ್ಬರು ಶಾಸ್ತ್ರಿ ಹೇಳಿದರು. ಅವರದೆಲ್ಲ ಪ್ರಸಿದ್ಧಿ, ಅವರು ಒಳ್ಳೆ ಭಾಳ ಸಾಮಾಜಿಕ ಇದಕ್ಕೆಲ್ಲ ಹೆಸರು ಪಡೆದವರು ಅಂತ ಕೆಲವು ಡಾಕ್ಟ್ರುಗಳನ್ನ ನೋಡಿ ನಮಗೊಂದು ಸೇವೆ ಸಲ್ಲಿಸಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಹೇಳಿ ಒಂದು ಆಗ ಕಂಡಿತ್ತು. ಹಾಗೆ ಮುಂದಿರೋದು. ಹಾಗೆ MBBS ಪದವಿ ಪಡೆದ ಬಳಿಕ ನೀವು ಮೊದಲಿಗೆ ಕರ್ತವ್ಯ ಆರಂಭ ಮಾಡಿದ್ದು ಉಡುಪಿ ಜಿಲ್ಲೆಯಲ್ಲಿ ಮೊದಲಿಗೆ. ಕುಂದಾಪುರದಲ್ಲಿ ಸರ್ಕಾರಿ ಸೇವೆಯ ಅನುಭವ ಸರ್, ಅಂದರೆ ಬಹುಶಃ ಆಗ ಸರ್ಕಾರಿ ಖಾಸಗಿ ಅಂತ ತುಂಬ ವ್ಯತ್ಯಾಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ, ಪರಿಸ್ಥಿತಿಗಳು ಹಾಗಿತ್ತು. ಅದರಲ್ಲೂ ಸರ್ಕಾರಿಗೆ ಒಂದಷ್ಟು ಸವಾಲುಗಳು, ಅದರ ಬಗ್ಗೆ ಹೇಳೋದಿದ್ರೆ? ಸರ್ಕಾರಿ ಕೆಲಸದಲ್ಲಿ ಅದಂದರೆ ಈಗಿನ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಈಗ ಡಾಕ್ಟ್ರುಗಳಿಗೂ ಹೊಸ ಅಟ್ರ್ಯಾಕ್ಷನ್ನು ಅಥವಾ ಇದೆಲ್ಲ ಇದ್ದ ಕಾರಣ ಅರ್ನಿಂಗ್ಸು ಗೌರ್ಮೆಂಟ್ ಕೆಲಸದಲ್ಲಿ ಕೊಟ್ಟ ಅರ್ನಿಂಗ್ಸ್ ಸಾಕಾಗೋದಿಲ್ಲ. ಯಾವುದು ಅಲ್ಲಿ ಸ್ಯಾಲ್ರಿ ಮಾತ್ರ. ಅದಕ್ಕೆ ಮತ್ತೆ ಆಗ ಗೌರ್ಮೆಂಟ್ ಡಾಕ್ಟ್ರಿಗೆ ಪ್ರಾಕ್ಟೀಸ್ ಕೂಡ ಅಷ್ಟು ನಿಷಿದ್ಧವಾಗಿತ್ತು, ಮಾಡ್ತಿರಲಿಲ್ಲ. ನಾವು ಕೂಡ ಕವರ್ ತಗೊಳ್ಳೋ ಪರಿಸ್ಥಿತಿ ಎಲ್ಲ ಇರಲಿಲ್ಲ ಆಗ. ಯಾಕಂದರೆ ಒಂದು ಸಂಭಾವನೆ ಈಗ ಅದಿಲ್ಲ. ಹಾಗಾಗಿ ಸೇವೆಯ ಲೆಕ್ಕದಲ್ಲಿ ಅದು ಮುಂದೆಯಿತು. ಅದರ ನಂತರ ಅದೇ ಮುಂದೆಯಿತು, ನಮಗೂ ಮಾನ್ಯತೆ ಸಿಕ್ಕಿದೆ, ಅದರಲ್ಲಿ ತೃಪ್ತಿ ಸಿಕ್ಕಿದೆ. ಓಕೆ. ಸೊ ಆ ಬಳಿಕ ಬೇರೆ ಬೇರೆ ಕಡೆಗೆ ಬೈಂದೂರಲ್ಲಿ ಕೆಲಸ ಮಾಡಿದ್ರಿ. ಬಹುಶಃ ಆಗ ನಮ್ಮ ಆದರ್ಶ ಆಸ್ಪತ್ರೆಯ ಪ್ರಮುಖರಾಗಿರುವಂತಹ ಡಾಕ್ಟರ್ MK ಪ್ರಸಾದ್ ಅವರು ಅಲ್ಲಿಗೆ ಬಂದಿದ್ದರು ಅನ್ನುವಂಥದ್ದು. ಸೊ ನಿಮ್ಮ ಮತ್ತೆ ಡಾಕ್ಟರ್ MK ಪ್ರಸಾದ್ ಅವರ ಒಂದು ಮೊದಲ ಭೇಟಿ ಸಿದ್ದಾಪುರದಲ್ಲಿ ಅವರಿಗೂ ಸರ್ಕಾರಿ ಇದು ಕೆಲಸವಾಗಿ ಅಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಅವರಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸೆಲೆಕ್ಷನ್ ಆಗಿ ಬಂದವರು. ಪಬ್ಲಿಕ್ ಸರ್ವಿಸ್ ಅದಕ್ಕೊಂದು ಅಪಾಯಿಂಟ್ ಗೌರ್ಮೆಂಟ್. ನಾನು ಲೋಕಲ್ ಕ್ಯಾಂಡಿಡೇಟ್ ಆಗಿ ಸೇರಿದವ. ಈಗ ತಾತ್ಕಾಲಿಕ ನೆಲೆಯಲ್ಲಿ ಸೇರ್ತಾರಲ್ಲ ಹಾಗೆ ಸೇರಿದವ. ಆದರೆ ನನಗೊಂದು ಪಬ್ಲಿಕ್ ಸರ್ವಿಸ್ ಕಮಿಷನ್ ಆದರೆ ಎಲ್ಲ ಗೌರ್ಮೆಂಟ್ನ ಬೆನಿಫಿಟ್ಸ್ ಎಲ್ಲ ಸಿಗ್ತದೆ. ನನಗೊಂದು ಆಸೆ ಇತ್ತು, ಯಾವುದು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು. ಆದರೆ ನನ್ನ ಹಿರಿಯವರಲ್ಲಿ ಪುನಃ ಕೇಳಿ ಪೋಸ್ಟ್ ಗ್ರ್ಯಾಜುಯೇಷನ್ ಹೋಗುವ ಮನಸ್ಸಿರಲಿಲ್ಲ. ನಾನೇ ಈ ಗೌರ್ಮೆಂಟಿಗೆ ಸೇರಿದರೆ ಡೆಪ್ಯುಟೇಷನ್ ಅದರಲ್ಲಿ ಕಲಿಸೋ ಒಂದು. ಹಾಗೆ ನಾನು ಕೂಡ ಪ್ರಸಾದರು ಕೂಡ ಗೌರ್ಮೆಂಟ್ ಇದರಲ್ಲಿ ಸೇರಿ 2 ವರ್ಷ ಆದರೆ ಮತ್ತೆ ಡೆಪ್ಯುಟೇಷನ್ಗೆ ಅರ್ಜಿ ಹಾಕ್ಲಿಕ್ಕೆ ಆಗ್ತದೆ. ಯಾವುದಕ್ಕೆ
ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹಾಗೆ ಹೋದವರು. ಹಾಗೆ ಒಂದು ಆಸೆಯಿಂದಾಗಿ ಗೌರ್ಮೆಂಟಲ್ಲಿ ಕಂಟಿನ್ಯೂ ಮಾಡಿದ್ದು. ಪೋಸ್ಟ್ ಗ್ರ್ಯಾಜುಯೇಷನ್ ಆಯಿತು, ಮತ್ತು ಬೇರೆ ಕಡೆಯಲ್ಲಿ ದೊಡ್ಡ ಆಸ್ಪತ್ರೆಯಲ್ಲಿ ಅಪಾಯಿಂಟ್ಮೆಂಟು ಆಯಿತು, ಮತ್ತು ಮುಂದುವರಿಯಿತಾಗಿ ಹಾಗೆ. ಮತ್ತೆ ತಾವು ಪುತ್ತೂರಿಗೆ ಬಂದರೆ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಸೇವೆಯನ್ನು ಸಲ್ಲಿಕೆ ಮಾಡಿದ್ರಿ ಅನ್ನುವಂಥದ್ದು. ನೀವು ಪುತ್ತೂರಿಗೆ ಹೇಗೆ ಬಂದ್ರಿ? ಅಂದರೆ ಡಾಕ್ಟರ್ ಎಂ ಕೆ ಪ್ರಸಾದ್ ಅವರು ಕರೆಸಿದ್ರು. ಅದೇ ನನ್ನೊಂದು ಆತ್ಮೀಯರವರು ಮೊದಲಿಂದ, ಮತ್ತು ಒಂದೇ ಮನೋವೃತ್ತಿಯವರು ಬೇಗ ಹತ್ತಿರ ಆಗ್ತಾರಲ್ಲ, ಯಾವುದು ಹಾಗಾಗಿ ನಮಗೆ ಸ್ನೇಹಾಚಾರ ಬಂತು. ಮತ್ತು ಅವರು ಪುತ್ತೂರಿನಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಆಗ ಇಬ್ಬರೇ ಡಾಕ್ಟ್ರು ಇದ್ದದ್ದು. ಪ್ರಸಾದ್ ಡಾಕ್ಟ್ರು ಒಬ್ಬರು ಆಗ ಕ್ವಾರ್ಟರ್ಸ್ ಇತ್ತು ಅಲ್ಲಿ, ಅವರು ಮತ್ತೊಬ್ಬರು ಪುಟ್ಟ ಸಮಾಚಾರ ಹೇಳಿ, ಮತ್ತು ಬೇರೆ ಯಾರು ಇದ್ದಾರೆ ಫಿಸಿಷಿಯನ್, ಒಬ್ಬರು ಸರ್ಜನ್ ಅಷ್ಟೇ. ಎಲ್ಲ ಹೆರಿಗೆ ಮಾಡೋದು, ಬಿಡೋದು, ಬಂದ ಕಾಂಪ್ಲಿಕೇಶನ್ ಫೇಸ್ ಮಾಡೋದು ಎಲ್ಲ ಇಬ್ಬರೇ. ಯಾವುದು ಅದರಲ್ಲಿ ಮುಖ್ಯವಾಗಿ ಸರ್ಜರಿ ವಹಿಸಿದವರಿಗೆ ಬರ್ತದೆ ಹೆರಿಗೆ ಇದೆಲ್ಲ. ಹಾಗಾಗಿ ನನಗೆ ಅವರು ಒತ್ತಾಯ ಮಾಡಿದ್ರು, ನೀವು ಪುತ್ತೂರಿಗೆ ಬಾ ಮಾರ, ನನಗೆ ಸಾಕಾಗ್ತದೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ನೀನು ಬಾ, ನನಗೆ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಅವರೊಂದು ಅದಕ್ಕೆ ವ್ಯವಸ್ಥೆ ಮಾಡಿ ನನಗೆ ಪುತ್ತೂರಿಗೆ ವರ್ಗಾವಣೆ ಆಗುವಾಗೆ ಆಯಿತು. ಮತ್ತು ಪುತ್ತೂರಿಗೆ ಬಂದು ನನಗೆ ಜನರದ್ದು ಪ್ರೋತ್ಸಾಹ, ಡಾಕ್ಟ್ರುಗಳದ್ದು ಪ್ರೋತ್ಸಾಹ, ಡಾಕ್ಟ್ರುಗಳದ್ದು ಎಲ್ಲ ಸಿಕ್ಕಿತ್ತು. ಹಾಗಾಗಿ ಇಲ್ಲಿ ಮುಂದುವರಿಯಾಗ ಆಯಿತು. ಸೊ ಹಾಗೆ ಸರ್ಕಾರಿ ಸೇವೆಯಲ್ಲಿ 94ರಲ್ಲಿ ಇಲ್ಲೇ ಪುತ್ತೂರಿನಲ್ಲಿ ನಿವೃತ್ತರಾಗ್ತದೆ. ಮತ್ತೆ ನನಗೆ ಟ್ರಾನ್ಸ್ಫರ್ ಆಗಿ ಹೋಗುವಂಥ ಆಸೆ ಕಡಿಮೆ ಆಯಿತು. ಸರ್ಕಾರಿ ಒಂದು ಹಂತಕ್ಕವರೆಗೆ ಹೋಗಲಿಕ್ಕೆ ಟ್ರಾನ್ಸ್ಫರ್ ಆದರೆ ಇಲ್ಲಿ ಹೋಗುವವರೆಗೆ ಇದೆಲ್ಲ ಆಯಿತು. ಮತ್ತು ಹಾಗೆ ನಿವೃತ್ತಿ ತಗೊಳ್ಳುವ ಖಂಡಿತ ಸ್ವಯಂ ನಿವೃತ್ತಿ ತಗೊಂಡು ಮತ್ತು ಇಲ್ಲಿ ಆಸ್ಪತ್ರೆ ಸ್ಟಾರ್ಟ್ ಆಗಬೇಕಲ್ಲಿ ಆಯಿತು. ಅದರೊಟ್ಟಿಗೆ ನನ್ನನ್ನು ಸೇರಿಸಿದರು. ಓಕೆ. ಆದರ್ಶ ಆಸ್ಪತ್ರೆಯ ಒಂದು ಆರಂಭಕ್ಕೆ ಎಲ್ಲರೂ ಕೂಡ ತಾವು ರೂವಾರಿಗಳು. ಆ ಒಂದು ಪ್ರಯತ್ನದ ಬಗ್ಗೆ ಹೇಳೋದಿದ್ರೆ? ಆ ಪ್ರಯತ್ನದಲ್ಲಿ ಅದೇ ನಾವು ಒಂದು ಆಗಬೇಕಾಗಿ ಒಂದು ಎಲ್ಲರನ್ನೂ ಆಸ್ಪತ್ರೆಯಲ್ಲಿ ನೋಡುವಾಗ ನಮಗೆ ಕೂಡ ಅವರವ್ರದ್ದೇ ಸ್ವಂತ ಇದ್ದರೆ ನಮ್ಮ ಮನಸ್ಸೋ ಇಚ್ಛೆ ಸೇವೆ ಕೊಡಲಿಕ್ಕೆ ಆಗ್ತದೆ ಹೇಳಿ ಹಾಗೆ ಉದ್ದೇಶದಲ್ಲಿ ಸ್ಟಾರ್ಟ್ ಮಾಡಿ ಅದಕ್ಕೆ ಮುಂದುವರಿಯುವ ಒಂದು ಅವಕಾಶ ಸಿಕ್ಕಿತ್ತು. ನಮ್ಮದೊಂದು ಪಾರ್ಟ್ನರ್ಶಿಪ್ನಲ್ಲಿ ಮುಂದುವರಿತು. ಈಗಲೂ ಕೂಡ ಹಾಗೆ ಮುಂದುವರಿತದೆ. ಬಹುಶಃ ಸರ್ಕಾರಿ ಕ್ಷೇತ್ರದಲ್ಲಿ ಮಾಡುವಂಥ ಸೇವೆ ಜೊತೆಗೆ ಖಾಸಗಿಯಾಗಿ ಅಂದರೆ ನಮ್ಮದೇ ಒಂದು ಸ್ವಂತ ಒಂದು ಚಿಕಿತ್ಸಾಲಯ ಅಥವಾ ಆಸ್ಪತ್ರೆಯನ್ನು ಆರಂಭಿಸಿ ಕೊಡುವಂಥದ್ದು ಸೇವೆ. ಆದರೆ ಕೊಡುವಂಥದ್ದು ಬಂದ ರೋಗಿಗಳನ್ನು ಒಂದೇ ರೀತಿ ಕಾಣಬೇಕಾಗುತ್ತೆ, ಅಲ್ಲೂ ಕೂಡ ಇಲ್ಲಿ ಕೂಡ. ಆದರೆ ನಿಮಗೆ ಅಲ್ಲಿಗಿಂತ ಇಲ್ಲಿ ಬೆಟರ್ ಅಂತ ಯಾವುದಾದ್ರೂ ಒಂದು ಕಂಡಂಥ ವಿಚಾರ ಇಲ್ಲ. ಸೇವೆ ಕೊಡೋದು ಸೇವಾ ಮನೋಭಾವನೆಯಲ್ಲಿ ಇರುವವರಿಗೆ ಗೌರ್ಮೆಂಟ್ ಪ್ರೈವೇಟಲ್ಲಿ ದೊಡ್ಡ ವ್ಯತ್ಯಾಸ ಕಾಣುವುದಿಲ್ಲ. ಹೌದು, ದೊಡ್ಡ ವ್ಯತ್ಯಾಸ ಕಾಣುವುದಿಲ್ಲ. ಸೇವಾ ಅದು ಅವರವರ ಮನೋವೃತ್ತಿಯನ್ನು ಹೊಂದಿಕೊಂಡುಂಟು. ನಮಗೆ ದೊಡ್ಡೊಂದು ವ್ಯತ್ಯಾಸ ಕಾಣುವುದಿಲ್ಲ. ಆದರೆ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಅದರಲ್ಲಿ ತೃಪ್ತಿ ಪಡುವವನಿಗೆ ಗೌರ್ಮೆಂಟ್ ಆದರೂ ಪ್ರೈವೇಟಲ್ಲಿ ದೊಡ್ಡ ವ್ಯತ್ಯಾಸ ಇಲ್ಲ. ಇದರಲ್ಲಿ ಕೂಡ ಹಾಗೆ ನಮಗೆ ತುಂಬ ವಿಶ್ವಾಸ, ಯಾವುದು ತುಂಬ ಜನರಿಗೆ ಪ್ರೀತಿ ವಿಶ್ವಾಸ ಸ್ನೇಹಾಚಾರಕ್ಕೆಲ್ಲ ಅವಕಾಶ ಸಿಕ್ಕಿದೆ. ಅದು ನಮ್ಮ ಜೀವನದಲ್ಲಿ ತೃಪ್ತಿ ಕೊಟ್ಟಿದೆ. ಅಲ್ಟಿಮೇಟ್ ಒಂದು ಡಾಕ್ಟರ್ ಆಗಲಿ ಯಾವುದಾದ್ರು ಜೀವನದಲ್ಲಿ ವೃತ್ತಿಯಲ್ಲಿ ತೃಪ್ತಿ ಕೊಟ್ಟರೆ ಅದು ಪರಮಾವಧಿ ಅಲ್ವಾ? ಹಾಗೆ ನಮ್ಮ ಕಲ್ಪನೆ ಹಾಗೆ ನನಗೆ ತೃಪ್ತಿ ಕೊಟ್ಟಿದೆ. ಆ ತೃಪ್ತಿಯಿಂದಲೇ ಸೇವೆಯನ್ನು ಮಾಡ್ತಾ ಇದ್ದೇನೆ ಅಷ್ಟೇ. ಓಕೆ. ಈಗ ನೀವು ವೈದ್ಯರಾಗಿ ಮುಖ್ಯವಾಗಿ ಈಗ ಹೆರಿಗೆ ತಜ್ಞರು ಅಂತ ಹೇಳಿದರೆ, ನೀವು ಈಗಾಗಲೇ ಹೇಳಿದ್ರಿ ಹಿಂದಿನ ಕಾಲದಲ್ಲಿ ಯಾವುದೂ ಕೂಡ ಸೂಕ್ತವಾದ ವ್ಯವಸ್ಥೆಗಳಿರಲಿಲ್ಲ, ಕಷ್ಟ ಇತ್ತು, ಆಸ್ಪತ್ರೆಗೆ ಬರುವಾಗಲೇ ಒಂದು ರೀತಿ ಅರೆಜೀವವಾದ ಪರಿಸ್ಥಿತಿಯಲ್ಲಿ ಬರ್ತಾಯಿದ್ರು ಅಂತ. ಸೊ ಇಷ್ಟೆಲ್ಲ ಕಷ್ಟ ಇರುವಾಗ ನಿಮಗೆ ಈಗ ಒಂದು ನೆನಪಿಸಿಕೊಡ್ಬಹುದಾದಂಥ ನೀವೊಂದು ಎದುರಿಸಿದಂಥ ದೊಡ್ಡ ಸವಾಲು ಅಥವಾ ಚಾಲೆಂಜ್ ಅಂತ ಅನಿಸಿದಂಥ ಒಂದು ಪ್ರಕರಣಗಳೇನಾದರೂ ಇದೆಯಾ? ಇದೆ ಚಾಲೆಂಜನ್ನು ಅದನ್ನು ಓವರ್ಕಮ್ ಮಾಡಿ ಬರುವಂಥದ್ದು ದೇವರ ಶಕ್ತಿ ಕೊಟ್ಟಿದ್ದಾರೆ. ನನ್ನನ್ನು ಹೊಂಡಕ್ಕೆ ಹಾಕಲಿಲ್ಲ ಯಾರು ಪೇಷಂಟ್. ಒಂದು 2-3 ಮೆಟರ್ನಲ್ ಡೆತ್ ಆಗಿದೆ ನನ್ನ ಕಣ್ಣೆದುರಿಗೆ, ಆದರೆ ಯಾರೂ ನನ್ನನ್ನು ಹೊಂಡಕ್ಕೆ ಇಳಿಸಲಿಲ್ಲ. ಅದರ ಬದಲು ಕಾಲು ಹಿಡಿದು ನಮಸ್ಕಾರ ಮಾಡಿ ಹೋದವರೇ ಹೆಚ್ಚು. ಯಾವುದು ನಮ್ಮಿಂದ ಏನಾದರೂ ತಪ್ಪಾಗಿದ್ದರು ಅಥವಾ ಅದು ನಮಗೆ ಹೇಳಲಿಕ್ಕಾಗೋದಿಲ್ಲ, ಅದು ಇನ್ನೊಬ್ಬರು ಜಡ್ಜ್ ಮಾಡಬೇಕಷ್ಟೇ, ಹಾಗೆ ಹೇಳಲಿಕ್ಕೆ ಹೋದರೆ. ಆದರೆ ನಾವು ಮಾಡಿದ ಸಹಾಯ ಹಸ್ತವನ್ನು ಕೊಟ್ಟದ್ದು ಅದು ಮೇಲಾಟ ಆಯಿತು. ಇದು ನಮ್ಮಿಂದ ಆದ ತಪ್ಪೇನಾದಿದ್ದರೆ ಅದು ಕೆಳಗೆ ಆಯಿತು. ಅಷ್ಟಾಗುವಾಗ ಮೇಲಾಟದಲ್ಲಿ ನಮ್ಮ ಸಹಾಯ ಹಸ್ತ ನಮಗೆ, ಅಂದರೆ ದೇವರು ಮೊದಲನೇ ಕಾಲದಲ್ಲಿ ಅಂದರೆ ದೇವರು ನನ್ನನ್ನು ಕಾಪಾಡಿದ ಹೇಳಿ ಹೇಳೋದಲ್ವಾ. ಹಾಗೆ ಅದು ವಿಷಯ ಅದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿದರೆ ಹಾಗೆ ಬರ್ತದೆ. ಹಾಗೆ ನಮಗೆ ಹೆಲ್ಪ್ ಆಗಿದೆ. ಈಗಲೂ ಕೂಡ ತುಂಬ ಜನರು ನಮ್ಮನ್ನು ಪೇಟೆಯಲ್ಲಿ ಕಂಡರು. ನಾನು ತುಂಬ ಹತ್ರ ಹೇಳಿದ್ರು, ಬೇರೆ ಯಾವ ಫೀಲ್ಡ್ನಲ್ಲಿ ಹೋದರೂ ಜವಳಿ ಅಂಗಡಿಗೆ ಪೇಟೆಯಲ್ಲಿ ದೇವಸ್ಥಾನದಲ್ಲಿ ಹೋದರೆ ಕರೆದು ಮಾತಾಡುವವರು ಇಲ್ಲ ಯಾವ ಡಾಕ್ಟ್ರನ್ನು. ಈಗ ಯಾವುದು ಹೀಗೆ ಸ್ನೇಹಾಚಾರದ ಕೈಗೆ ಹಾಕ್ಬೋದು, ಆದರೆ ಹೀಗೆ
ಕರೆದು ಗೌರವಯುತವಾಗಿ ಮಾತಾಡೋರು. ಈಗ ನಾವು ದೇವಸ್ಥಾನಕ್ಕೆ ಹೋದರೂ ಅಲ್ಲಿ ಒಬ್ಬ ಇತ್ತೀಚೆಗೆ ನಾನು ಒಂದು ಮಗನ್ನು ದೇವಸ್ಥಾನ ಬರೆದು ಆ ದಿವಸ ಫಸ್ಟಿಗೆ ದೇವಸ್ಥಾನಕ್ಕೆ ಬಂದು ದೇವರಿಗೆ ಅಡ್ಡ ಬಿಡೋದು. ಆ ಪ್ರಾಯಕ್ಕೆ ನಾನು ಆದಿತ್ಯವರು ದೇವಸ್ಥಾನಕ್ಕೆ ಹೋಗೋ ಜನ. ಅಲ್ಲಿ ಹೋಗುವ ಅಂಥ ಸಮಯದಲ್ಲಿ ಅವರು ಭೇಟಿ ಆಯಿತು. ಅವಳು ಮಗಳನ್ನು ಕರ್ಕೊಂಡು ನನಗೆ ಕಾಲಿಗೆ ನಮಸ್ಕಾರ ಮಾಡಿತ್ತು. ನನಗೇನು ಇನ್ವಿಟೇಷನ್ ಇದ್ದ ಜನವಲ್ಲ, ಅಲ್ಲಿ ಕಂಡಿದ್ದು, ಅಕಸ್ಮಾತ್ ಕಂಡಿದ್ದು. ನನಗೆ ಅವರನ್ನು ನೆನಪಿಲ್ಲ ಯಾರು ಇದು ನಾವು ಅವರು ಮತ್ತೆ ಅವಳು ಹೇಳ್ತಿ ಇನ್ಮೇಲೆ ಈರೇ ಬೆದ್ಪಾರಿ ಡಾಕ್ಟರ್ ಅಲ್ಲಿ ಮದ್ಮೆ ಅಲ್ಲಿ ಸಂಜಯ್ ಶೆಟ್ಟರ್ ಅಂಗಡಿಯಲ್ಲಿ ಹೋದರೂ ಕೂಡ ಯಾರೋ ಪಾಪದೊಬ್ಬ ಅವರು ಯಾರು ದೊಡ್ಡ ವ್ಯಕ್ತಿ ಅಲ್ಲ ಬಂದು ನಮ್ಮನ್ನು ಮಾತಾಡಿಸ್ತಾರೆ. ಒಂದು ಹೆಂಗಸು ಅವರ ಈಕ್ವಲಿ ಹಿರಿಯ ಪ್ರಾಯದವರು ಮಾತಾಡಿಸೋದು ಹೀಗೆಲ್ಲ ನಮ್ಮ ಉಪಕಾರ ಸ್ಮರಣೆಯನ್ನು ಎಷ್ಟೋ 25 ವರ್ಷ ಹಿಂದಿನದ್ದು ನೆನಪಿಟ್ಕೊಳ್ತಾರೆ. ಇದು ವೈದ್ಯಕೀಯ ರೀತಿಯಲ್ಲಿ ನಮಗೀಗ ಸಿಗ್ತದೆ, ಬೇರೆಯವರಿಗೆ ಗೊತ್ತಿಲ್ಲ ನನಗೆ ಅಂತೇಳಿ. ನನಗೆ ಸಿಗ್ತದೆ. ಪುತ್ತೂರಲ್ಲಿ ಎಲ್ಲಿ ಹೋದರೂ ಕೂಡ ನಾನು ಹೇಳಿದಲ್ಲ, ಸಂಜೆ ಅಂಗಡಿ ಹೋದರೂ ಸಿಕ್ಕಿದ್ರು, ದೇವಸ್ಥಾನಕ್ಕೆ ಹೋದರೂ ಸಿಗ್ತದೆ, ಇಲ್ಲಿ ಹೋದರೂ ಅದು ನಮಗೆ ನಮ್ಮ ಜೀವನದ ತೃಪ್ತಿ ಕೊಡುವಂಥ ವಿಷಯ. ಸಾರ್ಥಕ ಭಾವನೆ ಬರ್ತದೆ. ಓಕೆ, ನಿಮಗೆ ಈ ಇಷ್ಟು ವರ್ಷಗಳ ಅವಧಿಯಲ್ಲಿ ಸರಿಸುಮಾರು 56 ವರ್ಷಗಳ ಒಂದು ಈ ಸೇವೆಯ ಅವಧಿಯಲ್ಲಿ ತುಂಬ ಖುಷಿ ಕೊಟ್ಟಂಥ ಸಂದರ್ಭ ಯಾವುದು ಸರ್? ತುಂಬ ಖುಷಿ ಕೊಟ್ಟ ಕೆಲವು ಸಂದರ್ಭಗಳು ಇರ್ಬೋದು, ಅದು ಇಂಥದ್ದೇ ಕೆಲವು ಅಷ್ಟೇ, ಬೇರೆ ಇಂಥದ್ದು ಇಲ್ಲ. ಈಗ ತಮ್ಮ ಕುಟುಂಬದ ಬಗ್ಗೆ ಹೇಳೋದಿದ್ರೆ, ಅಂದರೆ ಒಬ್ಬ ವೈದ್ಯ ಅಂತ ಹೇಳಿದರೆ, ಜನಾನುರಾಗಿ ವೈದ್ಯರು ಅಂತ ಹೇಳಿದರೆ ಬಹುಶಃ ಕುಟುಂಬಕ್ಕಾಗಿ ಅವರಿಗೆ ಸಮಯ ಕೊಡೋದಕ್ಕಾಗೋದು ಕಡಿಮೆ ಅಂತ ಹೇಳ್ಬೋದು. ಯಾವಾಗಲೂ ರೋಗಿಗಳ ಆರೈಕೆಯಲ್ಲಿ ಅವರ ಶುಶ್ರೂಷೆಯಲ್ಲಿ ತೊಡಗಿಸಿಕೊಂಡಿರ್ತೀರಿ. ನಿಮ್ಮ ಒಂದು ಕುಟುಂಬದ ಬಗ್ಗೆ, ಕುಟುಂಬದ ಒಂದು ಸಹಕಾರದ ಬಗ್ಗೆ ಹೇಳೋದಿದ್ರೆ? ನಮ್ಮ ಕುಟುಂಬದಲ್ಲಿ ಸಹಕಾರ ತುಂಬ ಉಂಟು. ನಾವು ಸಣ್ಣದಿರುವಾಗ ನಾವು ಒಂದು ಕೂಡು ಕುಟುಂಬದಲ್ಲಿ ಬದುಕಿದ ಜನ, ಒಂದು 30 ಜನರ ಕೂಡು ಕುಟುಂಬದಲ್ಲಿ ಬದುಕಿದ ಜನ. ಹಾಗಾಗಿ ಈ ಇನ್ನೊಬ್ಬರೊಟ್ಟಿಗೆ ಬದುಕುವುದು ಹೇಗೆ ಎಂಬುದನ್ನು ನಮ್ಮ ಪೇರೆಂಟ್ಸೇ ಕಲಿಸಿ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಅಂದರೆ ಇದಲ್ಲ, ಈಗಿನ ಗೌರ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಲ್ಲ, ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆಲ್ಲ ಒಬ್ಬರ ಕೊಳ್ಳುವಿಕೆಯಿಂದ ಬದುಕೊಂಡು ಗೂಡು ಕುಟುಂಬದಲ್ಲಿ ಬದುಕುವ ಕ್ರಮ. ಹಾಗೆ ನಾವು ಮುಂದುವರೆದೆ. ಏನದು ತೊಂದರೆ ಕೊಡಲಿಲ್ಲ, ವೈದ್ಯ ಅದು ಕೌಟುಂಬಿಕ ನೆಲೆಯಲ್ಲಿ ಏನೂ ತೊಂದರೆ ಕೊಡಲಿಲ್ಲ. ಓಕೆ, ತಮ್ಮ ಒಂದು ವೈವಾಹಿಕ ಜೀವನದ ಬಗ್ಗೆ ಮಾತನಾಡಿ. ವೈವಾಹಿಕ 2 ಮಕ್ಕಳಿದ್ದಾರೆ, ಮದುವೆ ಆಗಿದೆ. ಅಲ್ಲಿ ಮಕ್ಕಳಿಗೆ ಒಬ್ಬ ಡೆಂಟಿಸ್ಟ್ ಆಗಿದ್ದಾನೆ, ಇದು ಪ್ರೊಫೆಸರ್ ಆಗಿ KVGಯಲ್ಲಿದ್ದಾನೆ, ಮತ್ತೆ ಪುತ್ತೂರಲ್ಲಿ ಪಾರ್ಟ್ ಟೈಮ್ ಇದ್ದಾನೆ. ಮತ್ತೊಬ್ಬರ ಬಿಸ್ನೆಸ್ಸಿಗೆ ಇಳಿದಿದ್ದಾನೆ, ಕಂಪ್ಯೂಟರ್ ಬಿಸ್ನೆಸ್, ಅದು ಮಂಗಳೂರಲ್ಲಿ ನಡೆಸ್ತಾ ಇದ್ದಾನೆ. ಪುತ್ತೂರಲ್ಲಿ ಒಂದು ಬ್ರ್ಯಾಂಚ್ ಉಂಟು. ಸರಿಸುಮಾರು 40,000 ಹೆರಿಗೆಗಳಂತ ಹೇಳಿದರೆ, 40,000 ಹೆರಿಗೆಯೂ ಒಂದು 20,000ಕ್ಕೆ ಕುಟುಂಬ ಯೋಜನೆಯೂ ಮಾಡಿದ್ದೇನೆ. ಗೌರ್ಮೆಂಟ್ ಆಗ ಯಾವುದು ಕ್ಯಾಂಪ್ಗಳು ಮಾಡಿದ್ದು ಉಂಟು. ಆಗ ಲ್ಯಾಪರೋಸ್ಕೋಪಿ ಹೇಳಿ ವಸ್ತು ಬಂದದ್ದು. ಲ್ಯಾಪರೋಸ್ಕೋಪಿ ಉದರದರ್ಶಕ ಶಸ್ತ್ರಚಿಕಿತ್ಸೆಯಲ್ಲಿ, ಅದಕ್ಕೆ ನನಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಇದು ಹೊಸದಾಗಿ ಬಂದದಾಗ ಈಗೊಂದು 1995 ಬಂದು, ಆಗ ನಮಗೆ ಮಣಿಪಾಲದಿಂದ ಬಂದು ಟ್ರೈನಿಂಗ್ ಕೊಡ್ತಾಯಿದ್ರು. ಮಣಿಪಾಲದವರು ಈಗ ಫಸ್ಟಿಗೆ ಬರ್ತದ್ದು. ಆಗ ನಮಗೆ ಟ್ರೈನಿಂಗ್ ಕೊಟ್ಟರು, ಮತ್ತು ಅವರಿಗೆ ಇದಾಯಿತು. ಹಾಗಾಗಿ ಅದರಲ್ಲಿಯೂ ಹಳ್ಳಿ ಹೆಲ್ತ್ ಸೆಂಟರ್ಲಿ ತಿಂಗಳಿಗೊಮ್ಮೆ ಹೋಗುವಂಥ ಪರಿಪಾಠ ಇತ್ತು. ಅದರಲ್ಲೆಲ್ಲ ನಮಗೆ ಜನರ ಸಂಪರ್ಕ ಆಗಿದೆ. ಅವರೇ ಇಲ್ಲಿ ಬರ್ತದೆ, ಯಾವುದು ಗುತ್ತಿಗಾರು, ಸುಳ್ಯದಲ್ಲಿ ಗುತ್ತಿಗಾರು, ಬೆಳ್ಳಾರೆ, ಈಚೆ ಹೋದರೆ ಬೆಳ್ತಂಗಡಿ, ಈ ಎಲ್ಲ ಹೆಲ್ತ್ ಸೆಂಟರ್ಗೆ ಸರೌಂಡಿಂಗ್ ಹೆಲ್ತ್ ಸೆಂಟರ್ಗೆ ಪೂರ ಕ್ಯಾಂಪ್ ಇರ್ತಿತ್ತು. ಒಂದೊಂದು ಕ್ಯಾಂಪಿಗೆ ಹೋದರೆ ಬೆಳಿಗ್ಗೆ ಹೋದರೆ ಸಾಯಂಕಾಲ 4 ಗಂಟೆವರೆಗೆ ಅಲ್ಲಿ ಕೆಲಸಗಳಿತ್ತು. ಈಗ ಅಂಥ ಕುಟುಂಬ ಯೋಜನೆ ಪ್ರಚಾರ ಇಲ್ಲಿ ಬೇಕಾಗಿ ಬರುವುದಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಕುಟುಂಬ ವ್ಯವಸ್ಥೆಗಳು. ಆಗ ಲ್ಯಾಪರೋಸ್ಕೋಪಿಗೆ ಭಾಳ ಗೌರ್ಮೆಂಟ್ ಕೂಡ ಕೊಡ್ತಿತ್ತು. ನಮ್ಮನೇಲಿ ಕ್ಯಾಂಪ್ಗಳಿದಾಗ ಒಂದು 20,000 ಅದಿಲ್ಲ, ನನಗೆ ಸರ್ಟಿಫಿಕೇಟ್ ಎಲ್ಲ ಸಿಕ್ಕಿದೆ, ಎಪ್ರಿಸಿಯೇಷನ್ ಸರ್ಟಿಫಿಕೇಟ್ ಎಲ್ಲ. ಕಾಂಪ್ಲಿಕೇಶನ್ ಇಲ್ಲದೆ ಒಂದು 20,000 ಲ್ಯಾಪರೋಸ್ಕೋಪಿ ಮಾಡಿರ್ಬೋದು. ಅದೇ ಕುಟುಂಬ ಯೋಜನೆ, ಲ್ಯಾಪರೋಸ್ಕೋಪಿ ಕುಟುಂಬ ಯೋಜನೆ. ಅದಕ್ಕೆ ಸಂಬಂಧಪಟ್ಟ ಅದನ್ನು ನನಗೆ ಅಪ್ರಿಸಿಯೇಷನ್ ಗೌರ್ಮೆಂಟ್ ಸಿಕ್ಕಿದೆ, ಹೈಯೆಸ್ಟ್ ಮಾಡಿದ ಹಾಗೆ ಸಿಕ್ಕಿದೆ. ಈಗ ಇಲ್ಲ, ಅದು ಈಗ ಕಡಿಮೆ ಅಂಥ ಕುಟುಂಬ ಯೋಜನೆಯ ಕಾರ್ಯಕ್ಷೇತ್ರ ಈಗ ಗೌರ್ಮೆಂಟ್ ಇಲ್ಲ. ಓಕೆ, ಸೊ ಇಷ್ಟು ಸೇವೆಯ ಬಗ್ಗೆ ಒಂದು ತೃಪ್ತಿಯನ್ನು ಬಹುಶಃ ಮಾತುಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ತಿರುಗಿ ನೋಡಿದಾಗ ಇಷ್ಟು ವರ್ಷಗಳ ಸೇವೆಯನ್ನು, 40,000 ಹೆರಿಗೆ, 20,000 ಲ್ಯಾಪ್ರೋಸ್ಕೋಪಿ ಚಿಕಿತ್ಸೆಯನ್ನು ಮಾಡಿದ್ದೀರಿ ಅಂತ ಹೇಳಿ. ಮಾಡಿದ್ದೀನಿ ಅಷ್ಟೇ, ಬೇರೆ ಅದರಲ್ಲಿ ನನಗೆ ತೃಪ್ತಿ ಉಂಟು. ನನ್ನ ಪ್ರೊಫೆಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಹೇಳ್ತೀವಲ್ಲ, ಅದು ಭಾಳಷ್ಟು ಇನ್ನೂ ಆಸೆ ಇದ್ದವನಿಗೆ ಮಾತ್ರ ಪ್ರೊಫೆಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಬರೋದಿಲ್ಲ. ನಮಗೆ ಬಂದಿದೆ. ಹಾಗಾಗಿ ಅದಕ್ಕೋಸ್ಕರ ಒಂದು ಲಿಮಿಟ್ ಇಟ್ಟಿದೆ. ನಮ್ಮ ಲಿಮಿಟ್ ಅಂದರೆ ನಮ್ಮ
ಆರ್ಥಿಕ ವಿಷಯದಲ್ಲಿ ನಮ್ಮ ಬಹಳಷ್ಟು ಮಹದಾಸೆ ಇಟ್ಟುಕೊಳ್ಳದ ಕಾರಣ ನನಗೆ ಸಾಧ್ಯವಾಯಿತು ಎಂದು ನಾನು ಹಿಂದಿನ ಇದನ್ನು ಪುನರಾವಲೋಕನ ಮಾಡಿದರೆ ಹಾಗೆ ಬರ್ತದೆ, ಹಾಗೆ ಅಂದ್ಕೊಳ್ತೇನೆ. ಅದು ಸರಳತೆ ಅನ್ನುವಂಥದ್ದು. ವೈದ್ಯಕೀಯ ಕ್ಷೇತ್ರವನ್ನು ಇಷ್ಟು ವರ್ಷಗಳ ಕಾಲ ನೋಡಿದ್ದೀರಿ ಸರ್. ನೀವಿದ್ದಾಗ ಒಂದಷ್ಟು ಸೌಲಭ್ಯಗಳಿರಲಿಲ್ಲ, ಕೊರತೆಗಳಿತ್ತು, ಹೌದು. ಆದರೆ ಈಗ ಒಂದಷ್ಟು ಆಧುನಿಕ ಪದ್ಧತಿಗಳು ಬಂದಿದೆ, ಆಧುನಿಕ ಮೆಷಿನ್ಸ್ ಬಂದಿದೆ, ಯಂತ್ರೋಪಕರಣಗಳೆಲ್ಲವೂ ಕೂಡ ಬಂದಿದೆ. ಆಗಿನ ಕಾಲದ ಒಂದು ವೈದ್ಯರ ಸಮೂಹಕ್ಕೂ ವೈದ್ಯರಿಗೂ ಈಗಿನ ಕಾಲದ ವೈದ್ಯರಿಗೂ ಏನು ವ್ಯತ್ಯಾಸ ಆಗಿರ್ತವೆ, ಏನು ಬದಲಾವಣೆ ಆಗಿದೆ ಅಂತ ಹೇಳ್ತೀರಿ? ನೀವು ವೈದ್ಯಕೀಯ ವೃತ್ತಿ ನಡೆಸುವ ಸಮೂಹ ದೊಡ್ಡದಾಗಿದೆ, ಆಗ ಸಣ್ಣದಿತ್ತು ಅಂದರೆ ಈಗ ನಾವು ಪುತ್ತೂರಿಗೆ ಬಂದಿರೋಲ್ಲ ಒಂದು IMA ಮೀಟಿಂಗ್ ಹೇಳ್ತಿತ್ತು, ಅದಕ್ಕೆ ಬರುವುದೊಂದು 10-15 ಜನ ಇರ್ತಿದ್ದರಲ್ಲಿ. ಆದರೆ ಬರುವುದು ಒಂದು ಮೀಟಿಂಗಿಗೆ, ತಿಂಗಳಿಗೆ ಒಂದು ಮೀಟಿಂಗ್ಗೆ ಬರುವುದು 5-6 ಜನ. ಅದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಡೆಸ್ತಾ ಇತ್ತು, ಗೌರ್ಮೆಂಟ್ ವತಿಯಿಂದ ಅಲ್ಲ, IMA ಮೀಟಿಂಗ್ ಮಾಡಲಿಕ್ಕೆ ಒಂದು ಜನ ಹಾಗೆ ಬಂದು ಕಾಪಿ ಕೊಡೋದು, ನಮ್ಮ ಸರಳ ಇದನ್ನು ಮಾತಾಡಿ ಪ್ರೊಫೆಷನಲ್ ಡಿಫಿಕಲ್ಟಿ ಹಾಗೆ ಮಾತಾಡಿ. ಈಗ ತುಂಬ ಜನ ಆಗಿದ್ದಾರೆ, IMA ಇದಕ್ಕೆ ಫೋಕಸ್ ಮತ್ತು IMA ವತಿಯಿಂದ ಇದು ಮಾಹಿತಿ ಕಾನ್ಫರೆನ್ಸ್ ಅಂಥದ್ದೆಲ್ಲ ತುಂಬ ಆಗಿದೆ. ತಂತ್ರಜ್ಞಾನ ವಿಸ್ತಾರ ಆದ ಕಾರಣ ಹಾಗೆ ಅದರಲ್ಲಿ ತುಂಬ ವ್ಯತ್ಯಾಸ ಆಗಿದೆ. ಆಗ ಅದಕ್ಕೆ ಇದರಲ್ಲಿ ಅವಕಾಶ. ಸೊ ಸೇವಾ ಮನೋಭಾವನೆಯ ಬಗ್ಗೆ ಆಗಿನ ಕಾಲದಲ್ಲಿದ್ದದಕ್ಕೂ ಈಗಿನ ಕಾಲದಕ್ಕೆ ನಾವು ಅದು ಮನುಷ್ಯನಿಂದ ಮನುಷ್ಯನಿಗೆ ವ್ಯತ್ಯಾಸ ಆಗ್ತದೆ, ಜನ್ರೇಷನ್ ಟು ಜನ್ರೇಷನ್ ವ್ಯತ್ಯಾಸ ಆಗ್ತದೆ. ಅಥವಾ ಒಂದೇ ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ಇದು ವ್ಯಕ್ತಿಗಳಿರ್ತಾರೆ, ಅಣ್ಣ ತಮ್ಮಂದಿರಲ್ಲೇ ವ್ಯತ್ಯಾಸ ಇರ್ತದೆ, ಇದು ಸ್ವಾಭಾವಿಕ. ಅದೇ ರೀತಿ ಇದೆ ಅನ್ನುವಂಥದ್ದು. ಸೊ ಈಗ ನೀವು ಗಮನಿಸಿದ ಹಾಗೆ ಏನಾದರೂ ಬದಲಾವಣೆ ಆಗಬೇಕು ಅಂತ ಇದ್ದರೆ ಅಥವಾ ಈ ಥರ ಆಗಬೇಕು ಅಂತ ಇದ್ದರೆ ಅಂಥದ್ದೇನಾದ್ರೂ ಕಲ್ಪನೆ ಇದೆಯಾ ವೈದ್ಯಕೀಯ ಕ್ಷೇತ್ರದಲ್ಲಿ ಅಂತ? ಈಗ ಅದು ಏನು ಗೌರ್ಮೆಂಟ್ ತಗೊಳ್ಬೇಕಾದ ತೀರ್ಮಾನ, ನಾವು ಒಬ್ಬೊಬ್ಬನಾಗಿ ಅದರ ಬದಲಾವಣೆ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಕೇಳಿದ ಹಾಗೆ ಪರದೇಶಗಳಲ್ಲಿ ಇಂಥ ಸಮಸ್ಯೆ ಬರುವುದಿಲ್ಲ, ಹೋಗಿ ಬಂದವರು ಹೇಳಿದ್ದಾರೆ. ನಾನು ಹೋಗಲಿಲ್ಲ ಪರದೇಶಕ್ಕೆ, ಆದರೆ ಅಲ್ಲೆಲ್ಲ ಇನ್ಶೂರೆನ್ಸ್ ಸ್ಕೀಮು ಮತ್ತು ಎಲ್ಲ ಸರ್ಕಾರಿ ಇದನ್ನೇ ನಂಬಿ ಇರುವಂಥದ್ದು. ಅದನ್ನು ಕೆಲವರು ಒಳ್ಳೇದು ಹೇಳ್ತಾರೆ, ಕೆಲವರು ಈಗ ಇಂಗ್ಲೆಂಡ್ನಲ್ಲಿ ಎಲ್ಲ ಈಗ ಇಂಥದ್ದೇ ಪ್ರೈವೇಟ್ ಪ್ರಾಕ್ಟೀಸ್ ನರ್ಸಿಂಗ್ ಹೋಮಿಗೆ ಹೋಗುವಂಥ ಅವಕಾಶ ಇಲ್ಲ. ಏನಿದ್ದರೂ ಗೌರ್ಮೆಂಟು ಸರ್ಕಾರಿ ಅಂದರೆ ಅಲ್ಲಿ ಸರ್ಕಾರಿ ಸೇವೆಯಲ್ಲಿ ಬದ್ಧತೆ ಇದ್ದವರು ಇರ್ತಾರೆ. ಇಲ್ಲಿಂದ ಹೋಗಿ ಬಂದವರು ಅದನ್ನು ಯಾರು ದೂರುವುದಿಲ್ಲ. ಈಗ ಇಂಗ್ಲೆಂಡಿಗೆ ಹೋಗಿ ಬಂದವರು, ಅಮೇರಿಕಕ್ಕೆ ಹೋಗಿ ಬಂದವರದ್ದು ಎಲ್ಲ ಅಲ್ಲಿ ಅಪಾಯಿಂಟ್ಮೆಂಟ್ ಸಿಗಲಿಕ್ಕೆ 2 ತಿಂಗಳು 3 ತಿಂಗಳು ಬೇಕಾಗುತ್ತೆ. ಆಗ ಇಲ್ಲಿಂದ ಯಾರಾದರೂ ಅಮೇರಿಕಕ್ಕೆ ನೀವು ಹೋದವರಿದ್ರೆ ಅವ್ರಿಗೇನಾದ್ರು ಹೆಲ್ತ್ ಅಪ್ಸೆಟ್ ಆದರೆ ಬ್ಯಾಕ್ ಟು ಇಂಡಿಯಾವೇ, ಅಲ್ಲಿಂದ ಪ್ಯಾಕ್ ಮಾಡಿ ಕಳಿಸೋದೆ, ಅಲ್ಲಿ ಯಾರು ಇಟ್ಕೊಳ್ಳೋದಿಲ್ಲ. ಈಗ ಅವರ ಮಕ್ಕಳ ರಿಲೇಟಿವ್ಸ್ ಅಮೇರಿಕಾದಲ್ಲಿದ್ದರೆ ಈ ಅಸೌಖ್ಯ ಇರೋರನ್ನ ಅಲ್ಲಿ ಇಟ್ಕೊಳ್ಳೋದಿಲ್ಲ, ಕಳಿಸಿಬಿಡ್ತಾರೆ ಇಂಡಿಯಾಕ್ಕೆ. ಯಾಕೆಂದರೆ ಅಲ್ಲಿ ಅಪಾಯಿಂಟ್ಮೆಂಟಿಗೆ 2 ತಿಂಗಳು 3 ತಿಂಗಳು ಕಾಯಬೇಕು. ಹೋದರೂ ಮತ್ತು ಏನೇನೋ ಭಾಳ ಖರ್ಚುಗಳನ್ನು ತಯಾರಾಗಿರಬೇಕಿದೆ. ಇಲ್ಲಿಂದ ಹೋಗಿ ಒಂದು ಉದ್ಯೋಗದಲ್ಲಿ ಬದುಕುವವನಿಗೆ ಅಷ್ಟೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ತಂದೆ ತಾಯಿ ಆದರೂ ಕಷ್ಟವೇ. ಅದಕ್ಕೆ ಅವರು ಬ್ಯಾಕ್ ಟು ಇಂಡಿಯಾಗೆ ಕಳಿಸಿಬಿಡ್ತಾರೆ. ಒಂದೊಂದು ದೇಶದಲ್ಲಿ ಒಂದೊಂದು ಥರದ ಇರ್ತದೆ. ಹಾಗೆ ನಮ್ಮದು ಈಗ ಹೇಳಿ ಅದು ಈಗ ಇಲ್ಲಿ ಕೆಲವು ಇದೆಲ್ಲ ಎಂಥದ್ದು ಆಯುಷ್ಮಾನ್ ಅದು ಇದೆಲ್ಲ ಕೊಟ್ಟಿದ್ದಾರೆ. ಅದು ಸರಿ ಎಷ್ಟು ಆಗ್ತದೆ ಅದನ್ನು ರಿವ್ಯೂ ಅವರೇ ಮಾಡಬೇಕಷ್ಟು, ನಾವು ಹೇಳಲಿಕ್ಕೆ ಹೋಗಿಲ್ಲ. ಓಕೆ. ಇನ್ನು ಯುವ ವೈದ್ಯ ಸಮೂಹಕ್ಕೆ ಅಥವಾ ಈಗ ಈ ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಬರ್ತಾ ಇರುವಂಥವರಿಗೆ ಒಬ್ಬ ಹಿರಿಯ ವೈದ್ಯರಾಗಿ ನೀವು ಹೇಳುವಂಥ ಕಿವಿ ಮಾತು ಏನು ಸರ್? ಕಿವಿ ಮಾತೇನಿಲ್ಲ, ಶ್ರದ್ಧೆಯಿಂದ ಭಕ್ತಿಯಿಂದ, ಭಕ್ತಿಯಿಂದಲ್ಲ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಅದಕ್ಕೆ ಪ್ರತಿಫಲ ಉಂಟು ಅಂತ. ಡೆಡಿಕೇಶನ್ ಬೇಕು. ಕಲಿಯುವಾಗ ಇರುವಲ್ಲಿ ಮತ್ತೊಂದು ಛಲವಾದಿ ಆಗಿರಬೇಕು. ಛಲವಾದಿ ಅಂದರೆ ಹಿಡಿದ ಕೆಲಸವನ್ನು ನಾನು ಅದು ಆರಂಭದಲ್ಲಿ ಬರಬೇಕಲ್ಲದೆ ವೈದ್ಯಕೀಯ ಕಲಿತ ನಂತರ ಬರುವುದಲ್ಲ. ಅದು ಯಾವುದು ಅದು ಒಬ್ಬ ಮನುಷ್ಯನ ಹುಟ್ಟುಗುಣದಲ್ಲಿ ಬರುವಂಥ ಬೆಳವಣಿಗೆ. ಅದು ಸ್ವಲ್ಪ ಸಪೋರ್ಟ್ ಆಗಿ ಪೇರೆಂಟ್ಸಿಗೆ ಬೇಕು. ಅಂದರೆ ಬಹುಶಃ ಹಿಂದಿನ ಕಾಲದಲ್ಲಿ ಕಲಿಯುವಾಗಲೇ ಒಂದಷ್ಟು ಸವಾಲುಗಳನ್ನು ಎದುರಿಸಿಕೊಂಡು ಕಲಿತಾ ಇದ್ರು, ಅದು ವೈದ್ಯಕೀಯ ವೃತ್ತಿಗೆ ಮತ್ತೆ ಪೂರಕ ಆಗ್ತಾ ಇತ್ತು. ಈಗ ಬಹುಶಃ ಅಂಥ ಪರಿಸ್ಥಿತಿ ಇಲ್ಲ ಅಂತ ಅನಿಸ್ತದೆ. ಈಗೆಲ್ಲ ಒಂದು ಜನತೆಗೆ ನಿಮ್ಮ ಒಂದು ಕರೆ, ಒಂದು ಮೆಸೇಜನ್ನು ಕೊಡೋದಿದ್ರೆ? ಈಗ ಎಲ್ಲರೂ ಡಾಕ್ಟ್ರುಗಳಿಂದ ಹೆಚ್ಚು ತಿಳ್ಕೊಂಡವರೇ ಇರುವುದು ಸಾಧಾರಣ ವಿದ್ಯಾಭ್ಯಾಸ ಇದ್ದವರು. ಹಾಗಾಗಿ ಅವರಿಗೆ ನಾವು ನಮ್ಮನ್ನೇ ಮೇಲು ಕೆಳಗೆ ಮಾಡುವಷ್ಟು ಮಾಹಿತಿ ಪಡ್ಕೊಂಡು ಬರುವವರು ಇದ್ದಾರೆ. ಈಗ ಕೆಲವರು ತುಂಬ ಜನರು ಹೆರಿಗೆಯಾಗ ಇಲ್ಲಿಗೆ ತಾಯಿ ಮನೆಗೆ ಬರೋರು, ಡೆಲ್ಲಿಯಲ್ಲಿ, ಕಲ್ಕತ್ತಾದಲ್ಲಿ, ಬೆಂಗಳೂರಲ್ಲಿ ಇಲ್ಲೆಲ್ಲ ಟೆಸ್ಟ್ ಮಾಡಿಸ್ಕೊಂಡು
ಪುತ್ತೂರಿಗೆ ಬರುವವರು ಇದ್ದಾರೆ. ಅವರ ನಿರೀಕ್ಷೆ ಬೆಂಗಳೂರಿನ, ಡೆಲ್ಲಿ, ಬಾಂಬೆ ಥರದ್ದು ಇಲ್ಲಿ ಸೌಲಭ್ಯ ಇರ್ಬೋದು ಅಂತ ಬರ್ತಾರೆ ನಿರೀಕ್ಷೆ. ಆದರೆ ಇಲ್ಲಿ ಬರುವಾಗ ಆ ಥರದ ನಿರೀಕ್ಷೆ, ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಸರಿ ಇರ್ತದೆ, ಇದು ಇರ್ತದೆ. ಆದರೆ ಅವರ ಅಲ್ಲಿಯ ನೋಡೋ ಒಂದು ಇದುವೇ ಬೇರೆ, ವಾತಾವರಣ ಬೇರೆ, ಅವರು ನಿರೀಕ್ಷೆ ಮಾಡೋ ಇದೇ ಬೇರೆ. ಪುತ್ತೂರಲ್ಲಿ ಬಂದರೆ ಅದೇ ಥರ ಆಗಬೇಕಲ್ಲಿ ಹೇಳಿದರೆ ಹಾಗೆ ಕಷ್ಟ. ಆದರೆ ಇಲ್ಲಿ ಇದು ವೈದ್ಯಕೀಯ ಇದರಲ್ಲಿ ಯಾರೂ ಕೇರ್ ತೆಕ್ಕೊಳ್ಳದೆ ಅಥವಾ ಅಲ್ಲಿಗೂ ಪುತ್ತೂರಿಗೂ ಎಲ್ಲಿ ಬಾಂಬೆಯಲ್ಲಿ ಆಗುವಂಥದ್ದು ಒಂದೇ ಥರ ಇರ್ತದೆ. ಆದರೆ ಅಲ್ಲಿ ಹೋದರೆ ಫೀಸ್ ಸ್ಟ್ರಕ್ಚರ್ ದೂರ ಮತ್ತು ಡಾಕ್ಟ್ರನ್ನು ಅಪಾಯಿಂಟ್ಮೆಂಟ್ ಪ್ರಕಾರವೇ ನೋಡಬೇಕು, ಹಾಗೆಲ್ಲ ಇತ್ತು ಮೊದಲಾದರೆ. ಸಾಧಾರಣ ಜನರಲ್ ಪ್ರಾಕ್ಟೀಸ್ ಆದಾಗೆ ಯಾವ ಹೋಗಿದ್ರು ಡಾಕ್ಟ್ರ್. ಈಗ ಸವಾಲುಗಳು ಜಾಸ್ತಿ, ಡಾಕ್ಟ್ರ ಬದುಕು ಕೂಡ ಕಷ್ಟ ಆಗಿದೆ. ಅಪಾಯಿಂಟ್ಮೆಂಟ್ ಇಲ್ಲದೆ ಬಂದರೆ ಅವರಿಗೂ ಕೂಡ ಅವರೊಂದು ಸ್ವಂತ ಜೀವನದ ಕ್ರಮ ಬೇಕಲ್ಲ. ಹಾಗಾಗಿ ಮೊದಲೊಂದು ಜನರಲ್ ಪ್ರಾಕ್ಟೀಷನ್ ಆಗಿ ಇತ್ತು ಕಾರಣ ಎಲ್ಲಿ ಕೂಡ ಸ್ಪೆಷಲಿಸ್ಟ್ಗಳಾಗಿ. ಈಗ ತುಂಬ ರೆಕಾರ್ಡ್ ಇಲ್ಲದಿದ್ದರೆ ಬದುಕಲಿಕ್ಕೆ ಕಷ್ಟ. ರೆಕಾರ್ಡ್ ಕೀಪಿಂಗ್, ಪ್ರತಿ ನಮ್ಮ ಮಾತಿಗೂ ನಾವು ಮಾತಾಡಿದ್ದಕ್ಕೂ ಅದಕ್ಕೆ ಉತ್ತರ ಸಿಕ್ಕಿದ್ದು ರೆಕಾರ್ಡ್ ಮಾಡಿದರೆ ಮಾತ್ರ ಡಾಕ್ಟರ್ ವೃತ್ತಿಯಲ್ಲಿ ಮುಂದಲಿಕ್ಕೆ ಕಷ್ಟ ಆಯಿತು. ರೆಕಾರ್ಡ್ ಇಲ್ಲದೆ ಬಾಯಿ ಮಾತಿಗೆ ಬೆಲೆ ಇಲ್ಲ. ಮರುದಿವಸ ಅವನ ಅನರ್ಥಗಳಾಗುವಾಗ ಅವನ ಮನಸ್ಸು ಬದಲ್ತದೆ, ಯಾವುದು ಬರುತ್ತೆ ಅಂಥ ಪರಿಸ್ಥಿತಿ ಉಂಟು. ಹಾಗಾಗಿ ಅದಕ್ಕೆ ರೆಕಾರ್ಡ್ ಮಾಡಿ ಹಾಗೆ ಬದುಕಲಿಕ್ಕೆ ಆಗಬೇಕಷ್ಟೇ. ಈಗ ಅದಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಬೇಕಷ್ಟೇ. ಸೈನ್ಸ್, ಆರ್ಟ್ ಆಫ್ ಆಬ್ಸ್ಟೆಟ್ರಿಕ್ಸ್ ಅಂದರೆ ಮೊದಲೇ ಆರ್ಟ್ ಆಫ್ ಆಬ್ಸ್ಟೆಟ್ರಿಕ್ಸ್, ಹೆರಿಗೆ ಮಾಡೋದೊಂದು ಆರ್ಟ್ ಹೇಳಿ. ಯಾವ ನೋವು ಬರುವಾಗ ಆ ಪೇಷಂಟ್ ಹತ್ರ ಮಾತಾಡೋದು, ಅವರನ್ನು ಸೋಲೋದು, ಬಂದವ್ರನ್ನ ಮಾತಾಡೋದು, ಅದೊಂದು ಆರ್ಟ್ ಆಫ್ ಆಬ್ಸ್ಟೆಟ್ರಿಕ್ಸ್ ಹೇಳಿ ಡೆವಲಪ್ ಆಗ್ತಿತ್ತು. ಅದನ್ನೀಗ ಸೈನ್ಸ್ ಆಫ್ ಆಬ್ಸ್ಟೆಟ್ರಿಕ್ಸ್ ಚೇಂಜ್ ಮಾಡಿದೆ. ಹಾಗಾಗಿ ನಮ್ಮ ಇಂಗ್ಲೀಷ್ ಸೆಂಟೆನ್ಸಲ್ಲಿ ಹೇಳಿದರೆ ಆರ್ಟ್ ಆಫ್ ಆಬ್ಸ್ಟೆಟ್ರಿಕ್ಸ್ ಹ್ಯಾಸ್ ಬಿನ್ ಟೇಕನ್ ಬೈ ಸೈನ್ಸ್ ಆಫ್ ಆಬ್ಸ್ಟೆಟ್ರಿಕ್ಸ್. ಸೈನ್ಸ್ ಅಂದರೆ ಪ್ರತಿ ಸ್ಟೆಪ್ಪಲ್ಲಿ ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟು, ಇದು ಎಲ್ಲ ಹಾಗೆ. ಮೊದಲದ್ದು ಆರ್ಟ್ ಆಫ್ ಆಬ್ಸ್ಟೆಟ್ರಿಕ್ಸ್, ಅದಕ್ಕೆ ಆರ್ಟ್ ಹೇಳೋದು ಒಂದು ಕಲೆ ಹಾಗೆ. ಆ ಹೆರಿಗೆ ನೋವು ಬರುವ ಪೇಷಂಟ್ನ ಮಾತಾಡಿಸಿ ಅವಳಿಗೆ ಬೇಕಾದ ಸಮಾಧಾನ ಕೊಡಿ, ಬೆನ್ನು ತಟ್ಟಿ ಇದು ಮಾಡಿ ಅದು ಮಾಡುವಂಥದ್ದು ಹಾಗೆ. ಅದು ಈಗ ಅದು ಒಬ್ಬರ ತಪ್ಪಲ್ಲ, ವಿಜ್ಞಾನ ಮುಂದೆ ಹೋಗಿದೆ, ಮನುಷ್ಯತನವಳಿಗೆ ಆಗಿದೆ. ಹಾಗೆ ಪುತ್ತೂರಿನ ಆದರ್ಶ ಆಸ್ಪತ್ರೆಯ ಪಾಲುದಾರರಲ್ಲಿ ಓರ್ವರು, ಜೊತೆಗೆ ಪುತ್ತೂರಿನ ಅತ್ಯಂತ ಹಿರಿಯ ವೈದ್ಯರಲ್ಲಿ ಓರ್ವರಾಗಿರುವಂತಹ ಡಾಕ್ಟರ್ ವೈ ಸುಬ್ರಾಯ ಭಟ್ ಅವರು ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಅವರ ಅನುಭವ ಕಥನ, ಆಳವಾದ ಜ್ಞಾನ, ಆಳವಾದ ತಿಳುವಳಿಕೆ, ಅಷ್ಟೇ ಒಂದು ಸರಳತೆ, ವಿನಯತೆ. ನನ್ನ ರೋಗಿಗಳಿಗೆ ಕೊಟ್ಟ ಸೇವೆಯಲ್ಲಿ ನಾನು ತೃಪ್ತಿ ಕಾಣ್ತೇನೆ. ಬಹುಶಃ ಇವರ ಸೇವೆ ಇದೇ ರೀತಿ ಮುಂದುವರಿತಾ ಇರಲಿ, ಇನ್ನಷ್ಟು ರೋಗಿಗಳಿಗೆ ಇವರ ಮೂಲಕ ಚಿಕಿತ್ಸೆ ಸಿಗುವಂತಾಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಲೋಕೇಶ್ ಬನ್ನೂರು, ಧನುಷ್ ಪುತ್ತೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.